ಹಿಮಾನಿ ಜಾನಪದ ನೃತ್ಯ, ಚರಿಷ್ಮಾ ಜಾನಪದ ನೃತ್ಯ, ಈಶ್ವರ ಭಕ್ತಿಗೀತೆ, ಹಿಮಾನಿ ಅಭಿನಯ ಗೀತೆ, ಕವನ ವೆಸ್ಟರ್ನ್ ಸಾಂಗ್, ಮಾನ್ವಿ ದಿನೇಶ್ ನಿಂಬಿಯ ಬನದ ಮ್ಯಾಲೆ ನೃತ್ಯ ಜಾನಪದ ನೃತ್ಯ, ದೀಪ್ತಿ ಪಟ್ಟಾಜೆ ಜಾನಪದ ನೃತ್ಯ, ಸಮನ್ವಿ ಫಿಲ್ಮ್ ಡ್ಯಾನ್ಸ್, ಧನಂಜಯ ಫಿಲ್ಮ್ ಸಾಂಗ್, ಈಶ್ವರ ಫಿಲ್ಮ್ ಸಾಂಗ್. ದಯಮಾಡಿ ಈ ಕಾರ್ಯಕ್ರಮದ ಹೆಸರು ನೋಂದಾಯಿಸಲಿಕ್ಕೆ ಯಾರಾದರೂ ಬಾಕಿ ಇದ್ದರೆ ಆದಷ್ಟು ಬೇಗ ಬಂದು ನೋಂದಾಯಿಸಿಕೊಡ್ಬೇಕಾಗಿ ವಿನಂತಿ. ಅದೇ ಪ್ರಕಾರ ಕಾರ್ಯಕ್ರಮ ಪ್ರಾರಂಭಿಸುವಾಗ ನಾವು ಯಾವುದೇ ಸಾಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, MP3 ಫಾರ್ಮೆಟಲ್ಲಿ ಮಾಡಬೇಕಾಗಿ ವಿನಂತಿ. ಯಾಕಂದರೆ ಯೂಟ್ಯೂಬಲ್ಲಿದ್ದರೆ ಅದು ಪ್ರಾಬ್ಲಮ್ ಆಗ್ತದೆ. ನಾವು ಮೊದಲೇ ನಮ್ಮ ಗ್ರೂಪಲ್ಲೆಲ್ಲ ಹಾಕಿರ್ತೇವೆ. ದಯಮಾಡಿ ನೀವು MP3 ಫಾರ್ಮೆಟಲ್ಲಿ ಮಾತ್ರ ತರಬೇಕಾಗಿ ವಿನಂತಿ. ಅದೇ ಪ್ರಕಾರ ಮೊಬೈಲನ್ನು ಕೊಡುವಾಗ ಫ್ಲೈಟ್ ಮೋಡಲ್ಲಿ ಇಟ್ಟು ಕೊಡಬೇಕು. ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಸನಾ ಮೋಹನ್ ಭರತನಾಟ್ಯ ಕಾರ್ಯಕ್ರಮ ಜರುಗಲಿಕ್ಕಿದೆ. ದಯಮಾಡಿ ಆದಷ್ಟು ಬೇಗ ಪುಟಾಣಿಗಳು ರೆಡಿಯಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದ. ದಯವಿಟ್ಟು KL14V 8899 ಕಾರ್ನವರು ಒಮ್ಮೆ ಅಲ್ಲಿ ಹೋಗಿ ಆ ಕಾರನ್ನು ಸ್ವಲ್ಪ ಹಿಂದಕ್ಕೆ ಸರಿಸಿ ಕೊಡಬೇಕಾಗಿ ವಿನಂತಿ, ದಾರಿ ಮಾಡಿ ಕೊಡಬೇಕಾಗಿ ವಿನಂತಿ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಮೊದಲಿಗೆ ಯೋಗ ಗುರು ಯೋಗದ ಮಹತ್ವವನ್ನು ನಿಮಗೆ ತಿಳಿಸಲಿಕ್ಕೆ ಇದ್ದಾರೆ. ಕಾರ್ಯಕ್ರಮದ ಮೊದಲಾಗಿ ಈ ಒಂದು ಕಾರ್ಯಕ್ರಮ ನಾವು ನಡೆಸಿಕೊಡಲಿಕ್ಕಿದ್ದೇವೆ. ದಯಮಾಡಿ ಯೋಗ ಗುರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಮುಂದೆ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ, ಬಹುಮಾನ ವಿತರಣೆ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ವೇತನ ವಿತರಣೆ ಜರುಗಲಿದೆ. ಊಟ ಮಾಡಿದಂತಹ ಎಲ್ಲ ಸಮಾಜ ಬಾಂಧವರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಮ್ರ ವಿನಂತಿ. ಸಮಾಜ ಬಾಂಧವರೆಲ್ಲರೂ ವೇದಿಕೆ ಮುಂಭಾಗದಲ್ಲಿ ಆದಷ್ಟು ಬೇಗ ಬರಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ.
ದಯಮಾಡಿ ಹೆಸರು ನೋಂದಾಯಿಸಿ ಎಲ್ಲ ಪುಟಾಣಿಗಳು ಆದಷ್ಟು ಬೇಗ ವೇದಿಕೆ ಮುಂಭಾಗ ಬಂದು ರಿಪೋರ್ಟ್ ಮಾಡಬೇಕಾಗಿ ವಿನಂತಿ. ದಯಮಾಡಿ ಆದಷ್ಟು ಬೇಗ ಎಲ್ಲರೂ ಮೇಕಪ್ ಮಾಡುವ ಮಕ್ಕಳು ದಯಮಾಡಿ ಅಲ್ಲಿ ಮೇಕಪ್ ಮ್ಯಾನ್ ಬಂದಿದ್ದಾರೆ, ಆದಷ್ಟು ಬೇಗ, ಯಾಕಂತೇಳಿ ನಮ್ಮ ಕಾರ್ಯಕ್ರಮ ಲೇಟ್ ಆದಷ್ಟು ನಮ್ಮ ಎಲ್ರಿಗೂ ಸಮಸ್ಯೆ ಆಗ್ತದೆ. ಆದಷ್ಟು ಬೇಗ ಎಲ್ಲರೂ ರಿಪೋರ್ಟ್ ಮಾಡಬೇಕಾಗಿ ವಿನಂತಿ. ಅದೇ ಪ್ರಕಾರ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮ ಲೈವ್ ಪ್ರೋಗ್ರಾಮನ್ನು ನಮ್ಮ ಧ್ವನಿ ಮೀಡಿಯಾ ಇವರ ಸಹಕಾರದೊಂದಿಗೆ ನಡೀತಾ ಇದೆ. ಆದಷ್ಟು ನಮ್ಮ ಗ್ರೂಪಿನಲ್ಲಿ ಅದರ ಲಿಂಕನ್ನು ಶೇರ್ ಮಾಡಿದ್ದೇವೆ. ಅದೇ ಪ್ರಕಾರ ಮರುಪ್ರಸಾರವಾಗಿ ಕೇರಳ ವಿಷನ್ 45 ಚಾನಲಲ್ಲಿ ಇದು ಮರುಪ್ರಸಾರ ಕೂಡ ಆಗ್ತಾ ಇದೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮ. ನಮ್ಮ ಇವತ್ತಿನ ಈಗ ನಾವು ಅದರ ಲಿಂಕನ್ನು ನಾವು ಗ್ರೂಪಿಗೆ ಹಾಕಿದ್ದೇವೆ. ನೀವು ಆದಷ್ಟು ಶೇರ್ ಮಾಡಿದರೆ ನಮಗೆ ಸಪೋರ್ಟ್ ಮಾಡಿದಂತೆ. ನಮ್ಮ ಧ್ವನಿ ಮೀಡಿಯಾ ಇವರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮೊದಲಿಗೆ ಭಕ್ತಿಗೀತೆಯೊಂದಿಗೆ ಈಶ್ವರ್ ಇವರು ಬರ್ತಾ ಇದ್ದಾರೆ. ದಯಮಾಡಿ ಈಶ್ವರ್ ಇವರನ್ನು ವೇದಿಕೆಗೆ ಎಸ್
ಹಲೋ. ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ ಭಕ್ತಿಗೂ ತಂದೆ ಇಲ್ಲದೊನೆ ಎಂದೆ ತಂದೆಯಾಗಿ ನೀನು ಬಂದೆ ನಾನು ಅನ್ನೋ ಅಹಂಕಾರ ಸುಟ್ಟು ಭಸ್ಮ ಮಾಡಿಕೊಂಡೆ ಮನಸ್ಸನ್ನು ದೀಪ ಮಾಡಿ ಹೊಸ ಜನ್ಮವನ್ನೇ ತಂದೆ ಅರಿವಿಗೇನೆ ಗುರುವಾದ ಗುರುಗಳ ಗುರು ಇವನೇ ನಿತ್ಯವೂ ಒಬ್ಬನೇ ಧರ್ಮವೂ ದೈವವೂ ಒಬ್ಬನೇ ಶಿವನೊಬ್ಬನೇ ಶಂಕರ ಮುರಹರ ಶಂಭೋ ಮಂಜುನಾಥ 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 ಥ್ಯಾಂಕ್ ಯು. ಉಪ್ಪರಿನ ಭಾಗವಾದ ನನ್ನ ದುಂಬುದ ಧನು ಬೆರ್ನೆಡ್ದು
വൈശാഖസന്ധി നിൻചുണ്ടിലെന്റെ അരുമസവിധ നഗര കാന്തിയോ ഓമലേ പറയൂ നീ വിണ്ണിൽ നിന്നു പാരി വന്ന ലാവണ്യമേ വൈശാഖസന്ധി നിൻചുണ്ടിലെന്റെ അരുമസവിധ നഗര കാന്തിയോ ഒരു യുഗം ഞാൻ തപസ്സിരുന്നു ഒന്നു കാണുവാൻ കഴിഞ്ഞ കാലം കൊഴിഞ്ഞ സുമം പൂത്തുവിടുന്നു ഒരു യുഗം ഞാൻ തപസ്സിരുന്നു ഒന്നു കാണുവാൻ കഴിഞ്ഞ കാലം കൊഴിഞ്ഞ സുമം പൂത്തുവിടുന്നു മുഖമാം എൻ മനസ്സിൽ ഗാനമായി നീ ഉണർന്നു മുഖമാ എൻ മനസ്സിൽ ഗാനമായി നീയുണർന്നു ഹൃദയ മൃദുല തന്തിയേന്തി ദേവാമൃതം വൈശാഖസന്ധി നിൻ ചുണ്ടിലെന്റെ അരുമസവിധ നഗര കാന്തിയോ മലരിതളിൽ മണിശല വീണുമയങ്ങി രതിനദിയിൽ ജലതരംഗം നീര് മുഴങ്ങി മലരിതൾ മണിശലഭം വീണുമയങ്ങി രതിനദിയിൽ ജലതരംഗം നീല് മുഴങ്ങി നിരുമെൻ പ്രാണനിനെ ആശതൻ തേനൊഴുക്കി നിരുമെൻ പ്രാണനിൽ ആശതൻ തേനൊഴുക്കി പുളകമുകുളമേന്തി രാഗവൃന്ദാവൻ വൈശാഖസന്ധി നിൻ ചുണ്ടിലെന്ത് അരുമസഹിത നഗര കാന്തിയോ ഓമലേ പറയൂ നീ വിണ്ണി നിന്നു പാരി വന്ന ലാവണ്യമേ വൈശാഖസന്ധി നിൻ ചുണ്ടിലെന്ത് അരുമസഹിത നഗര കാന്തിയോ താങ്ക് യു ನನ್ನ ದುಂಬುಗು ಈಶ್ವರ ಸೂರಂಬೈಲ್ ಮೇರ್ನೆಡ್ದು ಒಂಜಿ ಮಲಯಾಳ ಪದ ಹಲೋ
ಇದು ಮಲಯಾಳಿ ಹಾಡು, ಸ್ವಲ್ಪ ತಪ್ಪಿದ್ದರೆ ಕ್ಷಮಿಸಿ. ಕಲಾಭವನ್ ಮಣಿಯವರ ಚಾಲಕ್ಕುಡಿ ಚಂದಕ್ಕೆ ಹೋಗುವಳು ಎಂಬ ಒಂದು ಹಾಡು. ചാലക്കുടി ചന്തക്ക് പോകുമ്പോൾ ചന്ദന പോലുള്ള മീൻകാരി പെണ്ണിനെ കണ്ടേ ഞാൻ. ചെമ്പല്ലിക്കരി മീൻ ചെമ്മീനെ പെണ്ണിന്റെ കൊട്ടയിൽ നെയ്യുള്ള പെടക്കുന്ന മീനാണ്. ചാലക്കുടി ചന്തക്ക് പോകുമ്പോൾ ചന്ദന പോലുള്ള മീൻകാരി പെണ്ണിനെ കണ്ടേ ഞാൻ. ചെമ്പല്ലിക്കരി മീൻ ചെമ്മീനെ പെണ്ണിന്റെ കൊട്ടയിൽ നെയ്യുള്ള പെടക്കുന്ന മീനാണ്. പെണ്ണിന്റെ പഞ്ചാര പുഞ്ചിരി കട്ടക്കലക്കിന്റെ കച്ചോടം. പെണ്ണിന്റെ പഞ്ചാര പുഞ്ചിരി കട്ടക്കലക്കിന്റെ കച്ചോടം. അന്നത്തെ ചന്തലെ കച്ചോടം പെണ്ണിന്റെ കൊട്ടയിലെ മീനായി. അന്നത്തെ ചന്തലെ കച്ചോടം പെണ്ണിന്റെ കൊട്ടയിലെ മീനായി. ചാലക്കുടി ചന്തക്ക് പോകുമ്പോൾ ചന്ദന പോലുള്ള മീൻകാരി പെണ്ണിനെ കണ്ടേ ഞാൻ. ചെമ്പല്ലിക്കരി മീൻ ചെമ്മീനെ പെണ്ണിന്റെ കൊട്ടയിൽ നെയ്യുള്ള പെടക്കുന്ന മീനാണ്. മിന്നുകൊണ്ടടിവട്ടം അങ്ങോടിങ്ങോട് ഓടി ഞാൻ. മീന് കൊണ്ടഞ്ചാറ് വട്ടം അങ്ങോട്ടുമിങ്ങോട്ടും ഓടി ഞാൻ. നേരം പോയി മീനും ചെയ്ത് അന്നത്തെ കച്ചവടം വെള്ളത്തിലായി. നേരം പോയി മീനും ചെയ്ത് അന്നത്തെ കച്ചവടം വെള്ളത്തിലായി. ചാലക്കുടി ചന്തക്ക് പോകുമ്പോൾ ചന്ദന പോലുള്ള മീൻകാരി പെണ്ണിനെ കണ്ടേ ഞാൻ. ചെമ്പല്ലിക്കരി മീൻ ചെമ്മീനെ പെണ്ണിന്റെ കൊട്ടയിൽ നെയ്യുള്ള പെടക്കുന്ന മീനാണ്. പെണ്ണിച്ചിരിക്കുന്ന കണ്ടിട്ടെൻ്റെ കച്ചവടം പോയി കാശും പോയി. പെണ്ണിച്ചിരിക്കണ കണ്ടെൻ്റെ കച്ചവടം പോയി കാശു പോയി. ചന്ദന പോലുള്ള പെണ്ണ് ചതിക്കുന്ന കാര്യം നേരാണ്. ചന്ദന പോലുള്ള പെണ്ണ് ചതിക്കുന്ന കാര്യം നേരാണ്. ചാലക്കുടി ചന്തക്ക് പോകുമ്പോൾ ചന്ദന പോലുള്ള മീൻകാരി പെണ്ണിനെ കണ്ട് ഞാൻ. വെള്ളിക്കരി മീൻ ചെമ്മീനെ പെണ്ണിന്റെ കൊട്ടയിൽ നെയ്യുള്ള പെടക്കുന്ന മീനാണ്. ചെമ്പല്ലിക്കരി മീൻ ചെമ്മീനെ പെണ്ണിന്റെ കൊട്ടയിൽ നെയ്യുള്ള പെടക്കുന്ന മീനാണ്. ಥ್ಯಾಂಕ್ ಯು. ಬಾರಿ ಪೊರ್ಲ ಕಂಠದ ಪದ ಬಂಡದೆ ನಮ್ಮ ಎದುರುಡು ನಮ್ಮನ್ನು ಮಾತಾರ್ನ ಉಡಲು ಗೆಂದಿನಂಚಿನ ಅರೆಗೆ ಸೊಲ್ಮೆ ಸಂದ ಒಂದು ನನ್ನ ತುಂಬಗು ಭರತನಾಟ್ಯ ಮನ್ಪುಣ ಅಂಚಿನ ಬಾಲೆ ಸನ ಮೋಹನ್ ಮೇರೆನೆ ಎತ್ಕೊಂಡೊಂದುಲ್ಲ. समप्रभ निर्विघ्नं कुरु मे देव सर्वकार्येषु सर्वदा.
गणाधिपतये गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि सर्वराजाय गन्धाय सर्वगानश्रवणप्रणयिने गुणवते गणपतये एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय ಪೊರ್ಲುದ ಒಂಜಿ ಭರತನಾಟ್ಯಂ ಅಂತ ನಂಚಿನ ಬಾಲೆ ಸನಾ ಮೋಹನ್ ಬೇರೆಗೆ ಉಡಲ್ದಿಂಜಿನ ಸೊಲ್ಮೇಲು ಅಂಚನೆ ನನ್ನ ದುಂಬುಗು ಜನಪದ ನೃತ್ಯ ಮನ್ಪೆರ ವರ್ಪುಣಂಚಿನ ಬಾಲೆ ಹಿಮಾನಿನ ಅರ್ಥ ಬೆರ್ತಿಡಿ ಎತ್ಕೊಂಡೊಂದುಲ್ಲೆ
ಪುರ್ಲುದಂಚಿನ ಒಂಜಿ ಜನಪದ ನೃತ್ಯ ಮಂತನ ಹಿಮಾನಿಗೆ ಉಡಲ್ ದಿಂಜಿನ ಸೊಲ್ಮೇಲು ನನ್ನ ದುಂಬುಗು ನೃತ್ಯ ಮಂಟಪರ ಬರ್ಪಣೆ ಮಾನ್ವಿ ದಿನೇಶ್ ಮೇರೆ ಮೋಕಡೆ ಎತ್ಕೊಂಡೊಂದುಲ್ಲ. ಪೊರ್ಲುದ ಡ್ಯಾನ್ಸ್ ಮಂತನ ಮಾನ್ವಿಗೆ ಉಡಲ್ ದೆಂಜಿ ಸೊಲ್ ಮೇಲು ನನ್ನ ದುಂಬುಗು ಡ್ಯಾನ್ಸ್ ಮನ್ಪೇರ ಬರೋಂದುಲ್ಲ ಇನ್ನ ದೀಪ್ತಿ ಮೇರೆನೆ ಪ್ರೀತಿ ಎತ್ಕೊಂದುಳ್ಳೆ.
ಪೊರ್ಲುದ ಡ್ಯಾನ್ಸ್ ಮಂತನ ದೀಪ್ತಿ ಪಟ್ಟಾಜೆ ಮೇರೆ ಉಡಲ್ ದಿಂಜಿ ಸೊಲ್ಮೇಲು ನನ್ನ ದುಂಬುಗು ಒಂಜಿ ಫಿಲ್ಮಿ ಡ್ಯಾನ್ಸ್ ಪನಿಯರ್ ಬರೊಂದುಲ್ಲೇರು ಸನತ್ ಪುತ್ತೂರು ಅರೇನು ಅರ್ಥ ಬೇರ್ತೇನೆ ಎತ್ಕೊಂಡೊಂದುಲ್ಲೆ ಹಲೋ ಕೂದಲು ಹಾರಾಡಿಸ್ಕೊಂಡು ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡ ಬ್ಯಾಡ ಜೀವ ಚಲ್ಲಂತದೆ ಬಾಡಿ ಚುಮ್ಮಂತದೆ ಜೀವ ಚಲ್ಲಂತದೆ ಬಾಡಿ ಚುಮ್ಮಂತದೆ ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಪುಣ್ಯ ನೋಡಿ ನನ್ನ ಹುಡುಗಿ ಕೂದಲಲ್ಲಿ ಬೀಸಿದೆ ಸರಗಣ್ಣೆ ಸೋಕಿದೆ ನಂಗೆ ಸಾಕಾಗಿದೆ ಗಾಲಿನ ನಿಲ್ಲಿಸಿ ಬಾಯಿಗೆ ಬಂದಂಗೆ ಬೈದು ಬಿಟ್ಟೆ ಯಾವುದು ಚೀಪ್ ಅಂಡ್ ಬೆಸ್ಟ್ ರಿಬ್ಬನ್ ಒಂದು ಕಲಿಸಿ ಕೊಟ್ಟು ಕೂದಲು ಕಟ್ಟಿ ಹೂವ ಮುಡುಕೋ ಬ್ಯಾಡ ಹಾಲು ಹಾರಾಡ್ತದೆ ಹಾಲು ವಾಲಾಡ್ತದೆ ಜೀವ ಜಲ್ಲಂತದೆ ಮೈ ಜುಮ್ಮಂತದೆ ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಅಪ್ಪಿ ತಪ್ಪಿ ಎದುರು ಬದುರು ನಾನು ನೀನು ಸಿಕ್ರೆ ನೀನೇ ನಾರಾಣಕ್ರೆ ಎದೆಯೆಂಬ ಗೋಡಾನಲ್ಲಿ ಕ್ವಿಂಟಲ್ ಕ್ವಿಂಟಲ್ ಸಗರೆ ತುಂಬು ಮಳೆಗಾಲದಲ್ಲಿ ಒಣಾರ ಬಂದ ಒಣ ಬ್ರಹ್ಮಚಾರಿ ನಾನು ಕಾಪಾಡಬೇಕು ನೀನು ಗುಂಪಿನಲ್ಲಿ ಗೊತ್ತಿಲ್ದಂಗೆ ಬರಲು ತಾಗಿಸಬ್ಯಾಡ ಪ್ರಾಣ ಹೊಂಟೋಯ್ತದೆ ಬಾಡಿ ಬೆಂದೋಯ್ತದೆ ಜೀವ ಚಲ್ಲಂತದೆ ಮೈ ಚುಮ್ಮಂತದೆ ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡ ಬ್ಯಾಡ ಜೀವ ಚಲ್ಲಂತದೆ ಬಾಡಿ ಚುಮ್ಮಂತದೆ ಜೀವ ಚಲ್ಲಂತದೆ ಬಾಡಿ ಚುಮ್ಮಂತದೆ ಬಾರಿ ಪೊರ್ಲುದ ಒಂಜಿ ಪದ ಪಂಡಿನ ಸನತ್ ಪುತ್ತೂರು ಮೇರೆಗೆ ಉಡಲ್ ದಿಂಜಿನ ಸೊಲ್ಮೇಲು ನನ್ನ ದುಂಬುಗು ಜನಪದ ಡ್ಯಾನ್ಸ್ ಮನ್ಪೆರ ಬರೊಂದುಳ್ಳೇರು ಚರಿಸ್ಮಾ
ಪೊರ್ಲುದ ಜನಪದ ನೃತ್ಯವಂತನ ಚರಿಸ್ಮಗ ಉಡಲ್ ದಿಂಜಿ ಸೊಲ್ಮೇಲು ನನ್ನ ದುಂಬುಗು ಪದ್ದ ಬನ್ನಿಯರ ಬರೊಂದುಳ್ಳೆರೆ ಕವನ ಅರೆನೆ ಮೋಕಡೆ ಎತ್ಕೊಂಡ್ರಲ್ಲ. Sinking. Spend this time, everything to me. Hey, I'ma take myself, I'ma spend it on myself. I'ma drop it like a spoon, I'ma pour it on myself. Check the money making back account. That shit that's never getting bounced on your bitch. I do the murders. I just made a harvest, and this just a sign for I'ma leave my order. Dollar bills, but you falling for me a lot of better bills. Dollar bills, keep on falling for me a lot of better bills. I came here to drop some money, dropping on my money, drop some money. All this makes so yummy. Forget when I bet that things I like. Dollars dropping on my ass tonight. I was silent. Listen to my money talk. Spend it like it. Yeah, everyone on me. When I agree, when I go. Give me what the hell I want. Give me what the hell I want. Check the money making back and calculus. That the shit that's never getting bounced on you. Bitch, I do the murders. I just made a harvest. Then this just a side foot. I'ma leave my autograph. Dollar bills, but you're falling for me a lot of better bills. Dollar bills, keep on falling for me a lot of better bills. I came here to drop some money, dropping on my money, drop some money. All the spirits so yummy. Forget when I buy that things I like. Dollars dropping on my ass tonight. My money moves, money I choose. Silly my shoes, walking on you, my money rules. My money moves, money I choose. Watch my wounds, yens, dolls dropping on you. Down, da da down, 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 da da down, 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 da da down, 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 dropping on you. Da 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 down, 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 da da down, 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 da da down, 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 dropping on you. ಪೊರ್ಲುದ ಒಂಜಿ ಇಂಗ್ಲಿಷ್ ಪದ ಪಂಡಿನ ಕವನ ಮೇರೆಗೆ ಉಡಲ್ ದಿಂಜಿ ಸೊಲ್ಮೇಲು ನನ್ನ ದುಂಬುಗು ನೀಲೇಶ್ವರದ ಬತ್ತಿನಂಚಿನ ವಿಜಯ್ ಮೇರ್ನೆಡ್ದು ಯೋಗ ಪ್ರದರ್ಶನ ನಡಪೆರೋಣ.
ಎಲ್ಲರಿಗೂ ನಮಸ್ಕಾರ. ನಾನು ವಿಜಯ್ ನೀಲೇಶ್ವರ, ಕಾಂಜಂಗಾಡು ಹಾಗೂ ನೀಲೇಶ್ವರ ಚಿನ್ಮಯ ವಿದ್ಯಾಲಯದ ಯೋಗ ಮಾಸ್ಟರ್. ನನ್ನೊಂದು ಸಣ್ಣ ಡೆಮಾನ್ಸ್ಟ್ರೇಷನ್ ಫಾರ್ ದ ಅವೇರ್ನೆಸ್. ನೋಡಿ, ಈ ವೇದಿಕೆಯಲ್ಲಿ ಯೋಗದ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇವಾಗ ಬೇಕಂತ ನನಗೆ ತೋರುವುದಿಲ್ಲ. ಕಾರಣ ಯೋಗ ಎಂದರೆ ಏನು, ಅದರ ಗುಣ ಏನು ಅಂತ ಎಲ್ರಿಗೂ ಗೊತ್ತಿದೆ. ಅದ್ರ ಸಣ್ಣ ರೀತಿಯಲ್ಲಿ ಒಂದು ಎಕ್ಸ್ಪ್ಲನೇಷನ್ ನಾನು ಯೋಗದ ಬಗ್ಗೆ ಹೇಳ್ತೇನೆ, ಕೇಳಿ. ಯೋಗ ಈಸ್ ಆನ್ ಎಜುಕೇಷನ್ ವಿಚ್ ಇನ್ಕ್ರೀಸಸ್ ಅವರ್ ಲೈಫ್ ಇಂಟೆಲೆಕ್ಚುವಲ್ ಪವರ್. ಇಟ್ ರೆಪ್ರೆಸೆಂಟ್ಸ್ ದ ಇಂಟಗ್ರೇಷನ್ ಆಫ್ ಪಾಸಿಟಿವ್ ಲೈಫ್ ಫೋರ್ಸ್. ಇಟ್ ಹೆಲ್ಪ್ಸ್ ಟು live a life with peace and good health happily. The word yoga derived from the Sanskrit word yuj, which means to unite or to join. So yoga unites all aspects of a human being: physical, social, mental, intellectual and spiritual. It is an education, and after its study we get pleasure, joy, happiness and bliss in our life. Thank you. ಹಲೋ, ಸಣ್ಣೊಂದು ರಿಕ್ವೆಸ್ಟ್ ಕೂಡ ಇದೆ ನೋಡಿ. ನಾನೊಂದು ಮ್ಯೂಸಿಕ್ ಈಗ ಹಾಕ್ತೇನೆ. ಒಂದು 2 ನಿಮಿಷ ಅಥವಾ 3 ನಿಮಿಷಕ್ಕೆ ಎಲ್ಲರನ್ನು ಕಣ್ಣನ್ನು ಮುಚ್ಚಿಕೊಂಡು ಆ ಮ್ಯೂಸಿಕನ್ನೊಂದು ಶ್ರದ್ಧೆ ಮಾಡಿದ್ದೇವೆ. ಪ್ಲೀಸ್ ಎವ್ರಿಬಡಿ, ಪ್ಲೀಸ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಪ್ಲೀಸ್ ಲಿಸನ್ ದ ಮ್ಯೂಸಿಕ್.
പ്രിയമുള്ളവരെ, ഭാരതീയ സംസ്കാരം മാനവരാശിക്ക് പകർന്നു നൽകിയിരിക്കുന്ന അമൂല്യ സമ്പത്താണ് യോഗാവിദ്യ. ശരീരത്തിനു മാത്രമല്ല, മനസ്സിനും വേണം സുഖം. ഇവ രണ്ടും സുഖാവസ്ഥയിലാവുന്നതാണ് ശരിയായ ആരോഗ്യം. മരുന്നും വ്യായാമവുമാണ് ആരോഗ്യം എന്ന് കരുതുന്നുണ്ടെങ്കിൽ തെറ്റി. രണ്ടും ചിലവേറിയ കാര്യങ്ങൾ. ശരീരത്തെ വേണ്ട വിധത്തിൽ ശ്രദ്ധിക്കാത്തതിന് ഡോക്ടർമാർ നിർദ്ദേശിക്കുന്ന താൽക്കാലിക പോംവഴി മാത്രമാണ് അവ. ശരിയായ സുഖമെന്നത് സ്വസ്ഥതയുള്ള ശരീരവും മനസ്സും തന്നെ. അതുണ്ടാവാൻ ലളിതമായ യോഗ പരിശീലനം മാത്രം മതി. യോഗ പരിശീലിച്ചാൽ മരണം വരെ ശരീരം ആരോഗ്യപൂർണമായി നിൽക്കും. ഇന്ദ്രിയങ്ങളുടെ ക്ഷമത സംരക്ഷിക്കപ്പെടും. രോഗങ്ങൾ തടയുവാനും ആയുർദൈർഘ്യത്തിനും മനുഷ്യബുദ്ധി കണ്ടുപിടിച്ച ഏറ്റവും മഹത്തായ മാർഗമാണ് യോഗാഭ്യാസം. ശരീരത്തിന്റെ എല്ലാ ഭാഗങ്ങളിലും യോഗമുറകൾ വ്യായാമത്തിന്റെ ഗുണം എത്തിച്ചുകൊണ്ട് ശരീരത്തിന്റെ സന്തുലിതാവസ്ഥ സംരക്ഷിക്കുകയും ആന്തരിക താളലയം സൃഷ്ടിക്കുകയും ചെയ്യുന്നു. വൃദ്ധന് പോലും യോഗ പരിശീലിച്ചാൽ യുവത്വം നിലനിർത്തുവാനും പേശികൾ ക്ഷയിക്കുന്നത് തടയുവാനും അധ്വാനം കൊണ്ടും ആകുലതകൾ കൊണ്ടും ഉണ്ടാകുന്ന നഷ്ടങ്ങൾ അതിവേഗം തിരിച്ചുപിടിക്കാനും കഴിയുന്നു. പല്ലുകൾ കൊഴിയുന്നതും ചുളിവുകൾ വീഴുന്നതും നട്ടെല്ല് വളഞ്ഞ് കൂനുണ്ടാവുന്നതും കൈവിറക്കുന്നതും പോലെയുള്ള വാർദ്ധക്യത്തിന്റെ അവശതകളും ലക്ഷണങ്ങളും തടയുവാനും ജീവന്റെ ഊർജം കൂടുതൽ ലഭ്യമാക്കിക്കൊണ്ട് യുവത്വം കൂടുതൽ കാലം നിലനിർത്തുവാനും യോഗ സഹായിക്കുന്നു. വ്യാവസായിക പുരോഗതിയും പുതിയ പുതിയ ശാസ്ത്രീയ കണ്ടുപിടുത്തങ്ങളും ജീവിതത്തെ കൂടുതൽ സൗകര്യപ്രദമാക്കുമ്പോൾ സ്വാഭാവിക വ്യായാമത്തിനുള്ള അവസരം നഷ്ടപ്പെടുന്നു. ഇതര വ്യായാമങ്ങളൊക്കെ ശരീരത്തിന്റെ ദൃഢതയ്ക്ക് മുൻതൂക്കം നൽകുമ്പോൾ യോഗ ശരീരത്തിനേക്കാൾ മനസ്സിന് പ്രാധാന്യം നൽകുന്നു. പതഞ്ജലി മഹർഷി പറഞ്ഞതുപോലെ, ഇതം പത്മാസനം പ്രോക്തം സർവരോഗ വിനാശനം. പാദഹസ്താസനം. ദഹനസംബന്ധവും മൂത്രാശയ സംബന്ധവുമായ രോഗങ്ങൾക്ക് ഗുണകരം. മലബന്ധം, വായുകോപം ശമിക്കുന്നു. പ്രമേഹരോഗത്തിനും കരൾ രോഗത്തിനും ഉത്തമം. ആർത്തവ ക്രമക്കേടുകൾ പരിഹരിക്കപ്പെടുന്നു. വ്യക്തിത്വത്തിന് സഹായിക്കുന്നു. കുടവയർ കുറയ്ക്കുന്നു. അർദ്ധചക്രാസനം.
കഴുത്തുവേദന, നടുവേദന ശമിക്കുന്നു. ശ്വാസകോശ രോഗങ്ങളെ അകറ്റുന്നു. ഏകാഗ്രത വർദ്ധിപ്പിക്കുന്നു. കശേരുക്കളെയും പേശികളെയും ഫലപ്പെടുത്തുന്നു. ത്രികോണാസനം. വൃക്കകളെ നന്നായി മസാജ് ചെയ്യുന്നു. വൃക്കരോഗത്തിന് ശമനം ലഭിക്കുന്നു. ഷോൾഡർ വേദന ശമിക്കുന്നു. ദഹനപ്രക്രിയ വർദ്ധിക്കുന്നു. കണ്ണിന്റെ കാഴ്ചശക്തി വർദ്ധിക്കുന്നു. അർദ്ധമത്സ്യേന്ദ്രാസനം. അർദ്ധമത്സ്യേന്ദ്രം മുടങ്ങാതെ ചെയ്താൽ പ്രോസ്റ്റേറ്റ് ഗ്രന്ഥികൾ വലുതാകുന്ന പ്രശ്നം ഉണ്ടാവില്ല. പ്രമേഹ രോഗത്തിന് ശമനം ലഭിക്കും. മൂത്രാശയ സംബന്ധവും ഗർഭാശയ സംബന്ധവുമായ രോഗങ്ങൾക്ക് ശമനം ലഭിക്കുന്നു. ബീജഗ്രന്ഥി ഊർജ്ജസ്വലമാകുന്നു. കരൾ, പ്ലീഹ വീക്കത്തിന് ഗുണം ചെയ്യും. നടുവേദന, ഇടുപ്പുവേദന എന്നിവ വളരെ പെട്ടെന്ന് മാറാൻ ഈ അഭ്യാസം ഉപകരിക്കും. അമിതവണ്ണം, ആസ്മ, ദഹനക്കേട് എന്നിവയ്ക്ക് ഫലപ്രദമാണ്. ಸಮಯದ ಅಭಾವ ಇರುವುದರಿಂದ ಆದಷ್ಟು ಬೇಗ ಇದನ್ನು ಮುಗಿಸಬೇಕಾಗಿ ವಿನಂತಿ. ഗർഭാശയ മുഴകളെ നീക്കം ചെയ്യുന്നു. ഭാരമേറിയ നിതംബവും തുടകളുമുള്ളവർക്ക് ഏറെ ഗുണം ചെയ്യും. സ്ത്രീകളിൽ സ്തനം വികസിക്കുവാൻ ഉത്തമമാണ്. ബീജഗ്രന്ഥിയുടെ പ്രവർത്തനത്തെ ഉത്തേജിപ്പിക്കുന്നു. കൈകളുടെ പിന്നോട്ടുള്ള പിടുത്തം നട്ടെല്ലിന്റെ കൂനുമാറ്റും. വാതരോഗം ശമിപ്പിക്കുന്നു. മൂലക്കുരുവിന് ഉത്തമം. ഹെർണിയ രോഗത്തിന് ഓപ്പറേഷന്റെ ഫലം കിട്ടുന്നു. പശ്ചിമോത്ഥാനാസനം. പ്രമേഹരോഗത്തിന് ഉത്തമം. മൂലക്കുരുവും കുടലിലെ അസ്വാസ്ഥ്യങ്ങളും തടയും. സന്ധിവേദന, ആസ്മ എന്നീ രോഗങ്ങൾക്ക് ഉത്തമം. ഷണ്ഡതയും ബീജവൈകല്യവും പരിഹരിക്കുവാനും ധാതുപോഷണത്തിനും ലൈംഗിക ശേഷി വർദ്ധിപ്പിക്കുവാനും പശ്ചിമോത്ഥാസനം ഉത്തമം. ആർത്തവ സംബന്ധമായ പല വൈകല്യങ്ങളും മറികടക്കുവാൻ സഹായിക്കുന്നു. വന്ധ്യത പരിഹരിക്കപ്പെടുന്നു.
ഭുജംഗാസനം. ശ്വാസകോശ രോഗങ്ങൾക്ക് ഉത്തമം. ധനുരാസനം. സന്ധികൾ തോറും ഉണ്ടാകുന്ന വേദനയ്ക്ക് ശമനം ലഭിക്കുന്നു. മലബന്ധം ശമിപ്പിക്കും. മൂലക്കുരുവിന് ആശ്വാസം. ഉദരഭാഗത്തെയും അരക്കെട്ടിലെയും ദുർമേധസ്സിനെ കുറയ്ക്കുന്നു. ഉദരഭാഗത്ത് ഒരു ഉഴിച്ചിലിന്റെ ഗുണം കിട്ടുന്നു. മലബന്ധം ശമിക്കുന്നു. നെഞ്ചിന് നല്ല വികാസം കിട്ടുന്നു. ശ്വാസരോഗം മാറുന്നു. വന്ധ്യതയെ തടയുന്നു. സർവാംഗാസനം. തൈറോയിഡ്, പിറ്റ്യൂട്ടറി, തൈമസ്, പുരുഷഗ്രന്ഥി തുടങ്ങിയവയെ ആരോഗ്യാവസ്ഥയിൽ നിലനിർത്തുവാൻ സഹായിക്കുന്നു. അകാല വാർദ്ധക്യം തോന്നിപ്പിക്കുന്ന ജരാനരകളെ തടയുന്നു. അരയിലും വയറ്റിലും കൊഴുപ്പ് അടിയുന്നത് തടയുന്നു. രക്തസംക്രമണം നന്നായി നടക്കുന്നു. ഹോർമോണുകൾ സുഗമമായി നടക്കുന്നു. കാഴ്ചശക്തി നന്നാവുന്നു. സ്ത്രീകളുടെ സ്തനം ഇടയാതെ സംരക്ഷിക്കുന്നു. ലൈംഗിക ഗ്രന്ഥികൾ ആരോഗ്യാവസ്ഥയിൽ നിലനിർത്തുന്നു. പുരുഷന്മാർക്ക് ഓജസ് ലഭിക്കുവാനും ആർത്തവ ക്രമക്കേടുകളും മൂത്രാശയ സംബന്ധവുമായ രോഗങ്ങൾക്ക് പരിഹാരവുമാകുന്നു. ആസ്മ, തലവേദന, ഉറക്കക്കുറവ്, അപസ്മാരം ഇവയ്ക്ക് ആശ്വാസം ലഭിക്കുന്നു. വെരിക്കോസ് വെയിനിന് ശമനം ലഭിക്കുന്നു. ഒരു സർവ്വരോഗ സംഹാരിയാണ് സർവാംഗാസനം. ഹലാസനം. ആർത്തവ സംബന്ധമായ രോഗങ്ങൾ, ഗർഭാശയം, അണ്ഡാശയം തുടങ്ങിയ അവയവങ്ങളുടെ വൈകല്യം പരിഹരിക്കപ്പെടുന്നു. തൈറോയ്ഡ് രോഗത്തിന് ശമനം ലഭിക്കുന്നു. തുട, ഉദരഭാഗം, മാറിടം തുടങ്ങിയ ഭാഗത്തെ കൊഴുപ്പ് കുറയ്ക്കുന്നു. ആലസ്യം പെട്ടെന്ന് മാറാൻ ഹലാസനം ഏറെ സഹായിക്കുന്നു. ശാരീരികവും മാനസികവുമായ അലസത മാറ്റാൻ ഹലാസനം അത്യന്തം ഗുണകരമാണ്.
ಒಂದು ನಿಮಿಷ ಈ ಬಾಲೆ ಒಂದು ಡ್ರೆಸ್ ಮಾಡ್ಕೊಂಡು ನೆಕ್ಸ್ಟ್ ಮುಂದೆ ಬಾಡು ಕ್ರಮ ಪ್ರಕಾರ ಸಾಮಾನ್ಯ ಒಂದು 11 ನಂಬರ್ ಬಾಡು ಹೌದಾ ಅಂಜಾನ್ ಒಂದು ಬಾಡು ಸಾಮಾನ್ಯ ಬಾಡು ಸಾಮಾನ್ಯ ಹೌದಾ ಇದು ಪೂರ ನಿಗ ಅಂಜಾನ್ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ದುಂಬುದ ಭಾಗವಾದ ನನ್ನ ದುಂಬುಗೂ ಫಿಲ್ಮ್ ಡ್ಯಾನ್ಸ್ ಪನ್ನೇರ ಬರಂದುಳ್ಳೇರು ಸಮನ್ವಿ ಆರೇನು ಮೋಕಡೆ ಎತ್ಕೊಂಡೊಂದುಲ್ಲ मेरा झुमका उठा के लाया यार वे चौकी दाता बरेली के बाजार में मैं तो ठुमका लगा के शर्मा गई बोली घूम कर बता दे के मैं आ गई मुझको नचा के नाच ले आजा नाच ले मेरी यार तू नाच ले छनक छनक छनका हो नाच ले मेरे यार तू नाच ले अब तो लुटा है बाजार सबको बुला के नाच ले आजा नाच ले मेरे यार तू नाच ले छनक छनक छनका हो नाच ले मेरे यार तू नाच ले अब तो लुटा है बाजार ಬಾರಿ ಒರ್ಲುದ ಫಿಲ್ಮ್ ಡ್ಯಾನ್ಸ್ ಮಂತನ ಸಮನ್ವಿ ಉಡಲ್ ದಿಂಜಿ ಸೊಲ್ಮೇಲು ನನ್ನ ದುಂಬುಗು ಕಥಕ್ ವೆಸ್ಟರ್ನ್
ಡ್ಯಾನ್ಸ್ ಮನ್ಪರ ಬರೋದುಳ್ಳ ವೈಷ್ಣವಿ ನನ್ನ ದುಂಬುಗು ಕಥಕ್ ಕ್ಲಾಸಿಕಲ್ ಡ್ಯಾನ್ಸ್ ಮನ್ಪರ ಬರೋದುಳ್ಳ ವೈಷ್ಣವಿ ಅರೆಗೆ ಅರೆನ ಅರ್ಥ ಪಿಡ್ತೀರಿ ಎದ್ಕೊಂಡೊಂದುಳ್ಳ संग्राम की विश्व के कल्याण की धर्म अधर्म आगे अनंत सत्य असत्य कलेश कलंक स्वार्थ की कथा परमार्थ की शक्ति है भक्ति है जन्मों की मुक्ति है जीवन का ये संपूर्ण सार है युग युग से कण कण में सृष्टि के दर्पण में वेदों की कथा अपार है कर्मों की गाथा है देवों की भाषा है सदियों के इतिहास का प्रमाण है कृष्णा की महिमा है गीता की गरिमा है ग्रंथों का ग्रंथ ये महान है महाभारत मेरे ढोल ना सुन मेरे प्यार की धुन मेरे ढोल ना सुन
ಬಾರಿ ಪೊರ್ಲುದ ಒಂಜಿ ಡ್ಯಾನ್ಸ್ ಮಂತಿನ ವೈಷ್ಣವಿಗೆ ಉಡಲ್ ದಿಂಜಿನ ಸೊಲ್ಮೇಲು ನನ್ನ ದುಂಬುಗು ಒಂಜಿ ಜನಪದ ನೃತ್ಯ ಮನ್ಪೆರ ಬರೊಂದುಳ್ಳೆರು ಲಾವಣ್ಯ ಎಂ ಆರೇನು ಮೋಕೆಡು ಎದ್ಕೊಂಡೊಂದುಳ್ಳೆ. ಬರ್ಪಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಕುರುವಪ್ಪೆ ಬರ್ಪಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ. ಬರ್ಪಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಕುರುವಪ್ಪೆ ಬರ್ಪಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ. ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ತುಳುವಪ್ಪೆ ಬರ್ಪಿನ ಪೊರ್ಲುನ ತೂಲೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ನ ಡೆನ್ನ. ಬಾರಿ ಪೊರ್ಲುದ ಒಂಜಿ ಡ್ಯಾನ್ಸ್ ಮಂತನಂಚಿನ ಲಾವಣ್ಯ ಎಂ ಇರಗೆ ಉಡಲ್ ದಿಂಜಿ ಸೊಲ್ಮೇಲು ನನ್ನ ದುಂಬುಗು ಒಂಜಿ ತುಳು ಕವಿತೆ ವಾಚನ ಮಂತೊಂದುಳ್ಳೇರು ಉಮೇಶ್ ಶಿರಿಯ ನೆತ್ತ ತಾರೆ ಬರವು ಎಂಕ್ ಪೋಡು ಓಡಪೋಪುಜಿ ಸುದೆಲ ತಗ್ಗಿಜಿ ಅಪ್ಪೆ ಇಲ್ಲ ಗೊರ ಪೋವುಡು ಓಡಪೋಪುಜಿ ಸುದೆಲ ತಗ್ಗಿಜಿ ಅಪ್ಪೆ ಇಲ್ಲ ಗೊರ ಪೋವುಡು ಬೆನ್ನಿ ಬೇಲೆದ ನಡುಟು ಪೋದುಯೇ ಬೆಪ್ಪುಡೊಂತೆನೆ ಕುಲ್ಲೋಡು ಬೆನ್ನಿ ಬೇಲೆದ ನಡುಟು ಪೋದುಯೇ ಬೆಪ್ಪುಡೊಂತೆನೆ ಕುಲ್ಲೋಡು ಲೆಪ್ಪು ಕೊರ್ತೆರು ಪುದ್ವಾರ್ದೊಣಸಿಗೆ ಒಪ್ಪ ಕುಲ್ಲೋಡು ಊರುಡು ಲೆಪ್ಪು ಕೊರ್ತೆರು ಪುದ್ವಾರ್ದೊಣಸಿಗೆ ಒಪ್ಪ ಕುಲ್ಲೋಡು ಊರುಡು ಅಪ್ಪೆ ಕಾಪೆರು ಸಾದಿ ತೂಪೆರು ಮಗಳು ಬರ್ಪಿನ ಆಸೆಡು ಕತ್ತಿ ದೀತಿಜಿ ಕೊಯ್ಪಿ ಕಂಡೊಗು ಸುತ್ತ ಕುರಳು ಬುಳೆದಿಜಿ
ಜತ್ತಿ ಬೊಕ್ಕನೆ ಪೋಯರಾಪುಜಿ ಇಲ್ಲ ಬೇಲೆನೆ ಮುಗಿಯುಜಿ ಓಡ ಪೋಪುಜಿ ಸುದೆಲ ತಗ್ಗಿಜಿ ಅಪ್ಪೆ ಇಲ್ಲ ಗೊರ ಪೋಡು ಪುದ ದೇರೊಡು ನೇಜಿ ಕಂಡೊದ ಬಿತ್ತು ಕೊಡಿಪೆರೆ ಬುಡ್ಪುಜಿ ಪುದೆನೆ ಆತಂಡು ಎಂಕು ಉರ್ತಿಗಿ ಬೇಲೆ ಮಲ್ತದು ಎತ್ತುಜಿ ಪುಲ್ಯ ಕಾಂಡೆನೆ ಲಕ್ಕು ದಾವೋಡು ಗಂಜಿ ಕಜಿಪುನು ತೂವೋಡು ಎಲ್ಯ ಬಾಲೆನೆ ಉಂಡು ಎಂಕಿಯೇ ಬಂಜಿ ಬಡವುಗು ಮಲ್ಪೋಡು ಎತೆನು ಏರೆಗೆ ಪನೊಡು ಪನ್ಲೆಯೇ ಕತೆನೆ ಮಲ್ಲ ಉಂಡುಯೇ ಕಾಂಡೆ ಲಕ್ಕದು ಪೋಪಿ ಕಂಡನಿ ಇಲ್ಲ ದೊಳಯಿಡು ಮಣಿಪಯೆ ಉಡಲ್ ದಿಂಜಿನ ಸೊಲ್ಮೇಲು ದೂರಾದ ನದಿಯಲ್ಲಿ ಹರಿಯುವ ಚರಿಯಲ್ಲಿ ಹೋಯ್ ದೂರಾದ ನದಿಯಲ್ಲಿ ಹರಿಯುವ ಚರಿಯಲ್ಲಿ ಹೋಯ್ ಆನೆಯೊಂದು ಸೊಂಡಿಲ ಬೀಸಿ ಜಳಕವಾಡಿತ್ತ ಹೋಯ್ ಆನೆಯೊಂದು ಸೊಂಡಿಲ ಬೀಸಿ ಜಳಕವಾಡಿತ್ತ ಹೋಯ್ ಜುಮ್ಮನ ಕನಕ ಜುಮ್ಮ ಜುಮ್ಮನ ಕನಕ ಜುಮ್ಮ ಜುಮ್ಮನ ಕನಕ ಜುಮ್ಮ ಜುಮ್ಮನ ಕನಕ ಜುಮ್ಮ ಕನಕ ಜುಮ್ಮ ಹಸುರಿನ ಮರದಲ್ಲಿ ಚಿಗುರಿನ ಮರೆಯಲ್ಲಿ ಹಾಯ್ ಹಸುರಿನ ಮರದಲ್ಲಿ ಚಿಗುರಿನ ಮರೆಯಲ್ಲಿ ಹಾಯ್ ಕುಕು ಎಂದು ಸ್ವರದಲ್ಲಿ ಕೋಗಿಲೆ ಹಾಡಿದ್ದ ಹಾಯ್ ಕುಕು ಎಂದು ಚಮಸ್ವರದಲ್ಲಿ ಹಾಡಿದ್ದ ಹಾಯ್ ಎತ್ತಿಗಂತೂ ನೀನು ಬರೋ ನೀರಿಗಂತ ನಾನು ಬರ್ತೀನಿ ಹಾಯ್ ಎತ್ತಿಗಂತ ನೀನು ಬಾರೋ ನೀರಿಗಂತ ನಾನು ಬರ್ತೀನಿ ಕುಂತು ನಿಂತು ಮಾತನಾಡಿ ಕಷ್ಟ ದುಃಖ ಹಂಚಿಕೊಂಡು ಕುಣಿಯುತ್ತ ನಲಿಯೋಣ ಹಾಯ್ ಕುಂತು ನಿಂತು ಮಾತನಾಡಿ ಕಷ್ಟ ದುಃಖ ಹಂಚಿಕೊಂಡು ಕುಣಿ ನಲಿಯೋಣ ಹಾಯ್ ಜುಮ್ಮನ ಕನಕ ಜುಮ್ಮ ಜುಮ್ಮನ ಕನಕ ಜುಮ್ಮ ಕನಕ ಜುಮ್ಮ ಕನಕ ಜುಮ್ಮ. ಧನ್ಯವಾದ ಹಿಮಾನಿ ಅರ್ನ ಅಭಿನಯ ಗೀತೆ ಮಂತನ ಬಾಲೆಗೆ ಧನ್ಯವಾದ. ನನ್ನ ದುಂಬಾದೆ ಸನಮೋಹನ್ ಪುಟಾಣಿ ಬರೋದಿಲ್ಲರು ಆರೆ ಡೋಲು ಬಾಜೆ ಪನ್ಪುನ ಹಿಂದಿ ಚಲನಚಿತ್ರದ ಗೀತೆಗೆ ನೃತ್ಯ ಮನ್ಪೇರು ಬರೋದಿಲ್ಲರು.
खट खट हाँ खट खट बाज 10 तक वो न अब तक आया रे तब से हाँ देखी राह के अब तू खोल बाहें आजा उमड़ घुमड़ घूमे रे मचले रे मोरा मन गूंजे रे बालम के बोल गाड़ संग ढोल बाजे धाय धाय धम धम धाय नगाड़ संग ढोल बाजे धाय 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 धम धाय धिन कड़ाक आजा उड़ के सराट पैरों से बीड़ी जरा खोल नगाड़ संग ढोल बाजे धाय धाय धम धम धाय नगाड़ संग ढोल बाजे धाय 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 धम धाय पल पल रे पल पल बीता जल जल नाच अब चल आजा रे थर 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 हाँ कांपे थर थर हाँ डर डर जी से डर अब नाना बागों में बोला बोला रे बोला मोर बदला रे दिल का भूगोल नगाड़ संग ढोल बाजे धाय धाय धम धम धाय नगाड़ संग ढोल बाजे धाय 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 धम धाय धिन कड़ाक आजा उड़ के सराट पैरों से बीड़ी जरा खोल नगाड़ संग ढोल बाजे धाय धाय धम धम धाय नगाड़ संग ढोल बाजे धाय 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 धम धाय नगाड़ संग ढोल बाजे धाय धाय धम धम धाय नगाड़ संग ढोल बाजे धाय 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 धम ಬಾರಿ ಪೊರ್ಲುದ ಒಂಜಿ ಡ್ಯಾನ್ಸ್ ಮಂತನ ಸನಾ ಮೋಹನ್ ಉಡಲ್ ದಿಂಜಿ ಸೊಲ್ಮೇಲು ನನ್ನ ದುಂಬುಗು ಫಿಲ್ಮ್ ಡ್ಯಾನ್ಸ್ ಮನ್ಪೇರು ಬರೊಂದುಲ್ಲೇರು ಶಮಿತ್ ಆರೇನೆ ಮೋಕಡಿ ಎತ್ಕೊಂಡೊಂದುಲ್ಲ झटका जरा सा महसूस हुआ एक लाइफ की गाड़ी ने कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक 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 बेटा थोड़ा डियो लगाना किसी बगल वाली को मर्दानी खुशबू सुंघाना चल ऊपर से तो बटन ढीले करके बताना बालों वाला सीना दिखाना बालों वाला सीना दिखाना बरसों तलक तू साइकिल पे घुमा है हाईवे पे मोटर साइकिल भगा के देख स्पीड में तुझको अगर सर्दी लगे तो
सीट पे पीछे लड़की बिठा के देख, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। ಬಾರಿ ಪೊರ್ಲುದ ಒಂಜಿ ಡ್ಯಾನ್ಸ್ ಮಂತನ ಸಮಿತಿ ಗೂಡಲ್ ದಿಂಜಿನ ಸೊಲ್ಮೇಲು ನನ್ನ ದುಂಬುಗು ಫಿಲ್ಮ್ ಡ್ಯಾನ್ಸ್ ಮನ್ಪೇರು ಬರೊಂದುಲ್ಲೇರು ಹರ್ಷಿತ ಅರೆನು ಮೋಕಡು ಎತ್ಕೊಂಡೊಂದುಲ್ಲೆ. અને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे होई गई रात અને ભૂલો બધી વાત પ્રેમની આ मौसम छे अब आओ मेरे पास रह जाओ मेरे साथ प्रेमनी आ मौसम छे मिल जाए मुझको अगर साथ तेरा तो भूलूं मैं सारा गाड़ा तारा छबीला तारा रंगीला तारा रंग वेद जुए तारी बात गाड़ा तारा ओए छबीला तारा ओए रंगीला तारा रंग वेद जुए तारी बात रे गाड़ा तारा ओए छबीला तारा ओए रंगीला तारा रंग वेद जुए तारी बात रे। ಬಾರಿ ಪೊರ್ಲದ ಒಂಜಿ ಡ್ಯಾನ್ಸ್ ಮಂಚಿನ ಹರ್ಷಿತ ಅರೆಗೆ ಉಡಲ್ದಿಂಜಿನ ಸೊಲ್ಮೇಲು ನನ್ನ ದುಂಬುಗು ಪದ ಬಣಿಯರ ಬರೊಂದುಲ್ಲೇರು ಸಂತೋಷ್ ಕುಂಬ್ಳೆ ಅರೆನು ಮೋಕಡು ಎತ್ಕೊಂಡೊಂದುಲ್ಲ ಜೋರಾಯಿನ ಕೈ ಚಪ್ಪಾಳೆದೊಟ್ಟಿಗೆ हेलो हेलो चे ನಲಿಪುನಗ್ಲು ಮೂರೆಲ್ಲ ಬಲೆ ಪ್ಲೀಸ್ ಕಮಾನ್
हो झट दीना छड़ बे तो धीरे पे न छड़ दे, झट दीना छड़ बे तो धीरे पे न छड़ दे, छोड़े आना जटू पे चट चर दी, बोल तारा रा रा, बोल तारा रा, ओ कंजूर की नौ चर दी, बोल तारा रा, हाय। सिंगार में तो धीते सिंगर भी, होते सिंगार में तो धीते सिंगर भी, मोले या नगर भी तो जग बढ़ दी, बोल तारा रा रा, बोल तारा रा, ओ पानिया ने अक लड़ दी, बोल तारा रा रा, बोल तारा रा, ओ पानिया ने अक लड़ दी, बोल तारा रा, ओ हाय। मोटे जान रानी ये तो मोटे जान लख दी, मोटे जान रानी ये तो मोटे तार लख दी, अतरी जवानी ये तो अत जंगड़ी, बोल तारा रा रा, बोल तारा रा, ओ फिरे फिर अत लग दी, बोल तारा रा रा, बोल तारा रा, ओ मेहंदी विच धीरे नच दी, बोल तारा रा, ओ हाय। ओ मिठे मिठे बोले दारो मिठेदार खिचड़ी, मिठे मिठे बोले दारो मिठेदार खिचड़ी, अतरी जवान यत अत जंगड़ी, बोल तारा रा रा, बोल तारा रा, ओ मेहंदी विच धीरे नचदी, बोल तारा रा, ओ हाय। बोल तारा रा रा, बोल तारा रा, ओ मेहंदी विच धीरे नचदी, बोल तारा रा। हो झट दीना छड़ बे तो धीरे पे ना छड़ दे, झट दीना छड़ बे तो धीरे पे ना छड़ दे, छोड़े आना चट्टू पे चट चर दी, बोल तारा रा रा, बोल तारा रा, ओ नौल विच अके दड़ दी, बोल तारा रा, हाय। बोल तारा रा रा, बोल तारा रा, ओ मेहंदी विच देर नचदी, बोल तारा रा। ఇంకొంచెం సపోర్ట్ వందర నంబలు మాత్రం మారు ಬಾರಿ ಬಾರಿ ಪೊರ್ಲುದ ಒಂಜಿ ಪದ ಪಂಡಿನಂಚಿನ ಸಂತೋಷ್ ಕುಂಬ್ಳೆ ಇರಗೆ ಉಡಲ್ ದಿಂಜಿನ ಸೊಲ್ಮೇಲು ನನ್ನ ದುಂಬುಗು ಫಿಲ್ಮ್ ಡ್ಯಾನ್ಸ್ ಮಲ್ಪೆರ ಬರೊಂದುಳ್ಳೆರಿ ಕವನ ಅರೆನು ಮೋಕ್ಕಡು ಎತ್ಕೊಂಡೊಂದುಳ್ಳೆ
ಉದಯ್ ಕುಮಾರ್ ಮಣ್ಣಿಪಾಡಿ ಎಲ್ಲಿದ್ರು ಇಲ್ಲಿಗೆ ಬನ್ನಿ. ಉದಯ್ ಕುಮಾರ್ ಮಣ್ಣಿಪಾಡಿ. పింగాగపోరి 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 పింగా మన పింగ్యాని మాల బోలవలి రాత కాలవలి పోరి పింగా लटपट कमर दामिनी अधर रागिनी हो लटपट कमर दामिनी अधर रागिनी मेरे दर आई कैसी सजी धजी देखो मेरे पिया की सावरी जिया से बावरी मेरे अंगना में देखो आज खिला है चाँद गे बाजे धुन झम झम झमाक झम तो नाच मन झम झम झमाक झम गे बाजे धुन झम झम झमाक झम तो नाच मन झम झम झमाक झम हे लटपट कमर दामिनी अधर रागिनी मेरे दर आई कैसे सज धज देखो मेरे पिया की सावरी जिया से बाबरी मेरे अंगना में देखो आज खिला है चाँद गे बाजे धुन झम झम झमाक झम तो नाच मन झम झम झमाक झम गे बाजे धुन झम झम झमाक झम तो नाच मन झम झम झमाक झम पिंगा गपोरी पिंगा गपोरी पिंगा गपोरी पिंगा पिंगा गपोरी पिंगा गपोरी पिंगा गपोरी पिंगा मेरे जिया में उतारी तूने झम झम झमाक झम तो नाच मन झम झम झमाक झम पिंगा गपोरी पिंगा गपोरी पिंगा गपोरी पिंगा 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 ಉಡಲ್ ದಿಂಜಿನ ಸೋಲ್ಮೇಲು ಕವನ ಇರಗು ನನ್ನ ದುಂಬಗು ಕವಿತೆ ವಾಚನವನ್ನು ಪೆರವರೊಂದುಳ್ಳೇರು ಉದಯ್ ಕುಮಾರ್ ಮಣ್ಣಿಪಾಡಿ. ಎಲ್ಲರಿಗೂ ನನ್ನ ನಮಸ್ಕಾರ. ಬಹುಶಃ ಬೆಳಿಗ್ಗೆಂದನೇ ಸಮಾರಂಭ ಎಲ್ಲ ಕಳೆದು ಈಗ ನೃತ್ಯದ ಇದರಲ್ಲಿದ್ದರೆ ಬಹುಶಃ ನಮ್ಮ ಸಮಾಜದಲ್ಲಿ ಸಾಹಿತ್ಯಕ್ಕೆ ಹೆಚ್ಚಿನ ಅವಕಾಶ ಕೊಡ್ತೀರೋ ಇಲ್ಲೋ ಗೊತ್ತಿಲ್ಲ. ಬಹುಶಃ ಒಂದು ಕವನವನ್ನು ನಿಮ್ಮ ಎದುರಿಡಲು ನಾನು ಇಷ್ಟಪಡ್ತೇನೆ. ಸಾಧಾರಣವಾಗಿ ಮಕ್ಕಳೆಲ್ಲ ತಾಯಿಯವ್ರನ್ನು ಹೆಚ್ಚು ಪ್ರೀತಿಸ್ತಾರೆ,
ಆದರೆ ಮನೆಯಲ್ಲಿ ಆ ತಂದೆಯ ಕಷ್ಟ ಸಾಧನೆ ಯಾರೂ ನೋಡುವುದಿಲ್ಲ. ಅವರು ಎಷ್ಟು ಕಷ್ಟಪಟ್ಟರು ಕೂಡ ಆ ಬೆವರ ಹಿಂದಿನ ಧ್ವನಿ ಯಾರಿಗೂ ಗೊತ್ತಿಲ್ಲ. ಅವರು ದುಡಿತಾರೆ ಬರ್ತಾರೆ ಅಂತ. ಆ ಬಗ್ಗೆ ಒಂದು ಕವನ. ಅಪ್ಪ ಗಂಧದ ಕೊರಡು ಮನೆ ತುಂಬ ಪರಿಮಳ. ಅಪ್ಪ ಗಂಧದ ಕೊರಡು ಮನೆ ತುಂಬ ಪರಿಮಳ. ತೇದು ತೇದು ಸವಿದದ್ದು ಯಾರಿಗೂ ತಿಳಿಯಲಿಲ್ಲ. ತೇದು ತೇದು ಸವಿದದ್ದು ಯಾರಿಗೂ ತಿಳಿಯಲಿಲ್ಲ. ಅಮ್ಮನ ಕಂಬನಿ ಕಂಡಷ್ಟು ನಮಗೆ ಅಪ್ಪನ ಬೆವರ ಹನಿ ಕಾಣಲಿಲ್ಲ. ಅಮ್ಮನ ಕಂಬನಿ ಕಂಡಷ್ಟು ನಮಗೆ ಅಪ್ಪನ ಬೆವರ ಹನಿ ಕಾಣಲಿಲ್ಲ. ಅಪ್ಪನ ಕಣ್ಣಲ್ಲಿ ಯಾವಾಗಲೂ ನೀರಿಲ್ಲ. ಅಪ್ಪನ ಕಣ್ಣಲ್ಲಿ ಯಾವಾಗಲೂ ನೀರಿಲ್ಲ. ಅಪ್ಪ ನೋವ ನುಂಗಿದ ಬಾವಿ, ಅಮ್ಮ ಮಮತೆಯ ಬಾವಿ. ಅಪ್ಪ ನೋವ ನುಂಗಿದ ಬಾವಿ, ಅಮ್ಮ ಮಮತೆಯ ಬಾವಿ. ಅಪ್ಪ ಭದ್ರತೆ. ನಮ್ಮ ಭವಿಷ್ಯಕ್ಕಾಗಿ ಬದುಕನ್ನೇ ಮುಡಿಪಾಗಿಟ್ಟು, ನಮ್ಮ ಭವಿಷ್ಯಕ್ಕಾಗಿ ಬದುಕನ್ನೇ ಮುಡಿಪಾಗಿಟ್ಟು ಬೆಳಗುವ ಕರ್ಪೂರದಂತೆ ಬೆಳಗುವ ಬರದಲ್ಲಿ ಕರಗಿ ಹೋಗಿದ್ದೇ ತಿಳಿಯಲಿಲ್ಲ. ಬೆಳಗುವ ಬರದಲ್ಲಿ ಕರಗಿ ಹೋದದ್ದೇ ತಿಳಿಯಲಿಲ್ಲ. ಅಪ್ಪ ಎಂದು ಗಂಧದ ಕೊರಡೆ. ತುಂಬ ಹೃದಯದ ಧನ್ಯವಾದ ಉದಯಣ್ಣ. ತುಂಬ ಒಂದು ಅರ್ಥಪೂರ್ಣವಾದ ಗಂಭೀರ ಕವನವನ್ನು ವಾಚನ ಮಾಡಿದ್ದೀರಾ. ನನ್ನ ದುಂಬುಗು ಒಂಜಿ ತುಳು ಕವಿತೆನು ಪನ್ನೆರೆ ನಿಖಲ್ನ ದುಂಬತ್ತಯ್ಯನು ಉಂತೊಂದುಲ್ಲೆ ಎನ್ನ ಪುದರ್ ಉಮೇಶ್ ಶಿರಿಯ. ತುಳು ಕವಿತೆದ ತರೆಬರವು ಕಟ್ಟು ಒರಿಯೋಡು. ನಮ್ಮ ಪುಟ್ಟು ಬಳತನ ನಮ್ಮ ಅಪ್ಪೆ ಭಾಷೆದ ತುಳು ಭಾಷೆನು ನಮ್ಮ ಒರಿಪೋಡು ಪಂಪುಣ ಒಂಜಿ ಅಂಗಲಪ್ಪುಡು ಬರೇನಂಚಿನ ಒಂಜಿ ಕವಿತೆ. ಪೊರ್ಲು ಕೇನೆರೆ ತುಳುವ ಭಾಷೆನೆ ತಿರ್ಲು ಉಂಡುಯೇ ಶಬ್ದೋಡು. ಪೊರ್ಲು ಕೇನೆರೆ ತುಳುವ ಭಾಷೆನೆ ತಿರ್ಲು ಉಂಡುಯೇ ಶಬ್ದೋಡು. ಮರ್ಲು ಆವೋಡು ತೂದು ಊರುನು ಅರ್ಲು ದುಪ್ಪುನ ಪೊರ್ಲುಡು. ಮರ್ಲು ಆವೋಡು ತೂದು ಊರುನು ಅರ್ಲು ದುಪ್ಪುನ ಪೊರ್ಲುಡು. ತೆರಿದಿ ಪಾತೆರ ಮದೆಟು ಉಂಡುಯೇ ಒರಿತು ಊರುಗು ಪಟ್ಟೊಡು. ತೆರಿದಿ ಪಾತೆರ ಮದೆಟು ಉಂಡುಯೇ ಒರಿತು ಊರುಗು ಪಟ್ಟೊಡು. ಕರಿದಿ ಹಿರಿಯರು ಪಂದು ಕೊರ್ತೆರು ತುರಿದು ಕೋಪೆಡು ಕಟ್ಟೋಡು. ತುರಿದು ಕೋಪೆಡು ಕಟ್ಟೋಡು. ಬೆರಕೆ ಮಲ್ಪಡೆ ಭಾಷೆದೊಳಯಿಡು ಕೊರತೆ ಪಣುವೆರು ತೆರಿಯೋಡು. ಬೆರಕೆ ಮಲ್ಪಡೆ ಭಾಷೆದೊಳಯಿಡು ಕೊರತೆ ಪಣುವೆರು ತೆರಿಯೋಡು. ಸುರುಕೆಗೇನನು ದೀದು ಪಲ್ಲೆಯೇ ಅರಿನ ಈಸೆಯನು ಒರಿಪೋಡು. ಸುರುಕೆಗೇನನು ದೀದು ಪಲ್ಲೆಯೇ ಅರಿನ ವಿಷಯನು ಒರಿಪೋಡು. ಕಟ್ಟು ಪಗಪಡೆ ತುಳುವ ನಾಡುದ ಮುಟ್ಟ ಅನೆಪುಲೆ ಕೈತಡೆ. ಕಟ್ಟು ಪಗಪಡೆ ತುಳುವ ನಾಡುದ ಮುಟ್ಟ ಅನೆಪುಲೆ ಕೈತಡೆ. ದಿಟ್ಟಿ ದೀಲೆಯೇ ನಮ್ಮ ಊರುಡೆ ಕೆಟ್ಟು ಪೋನಗ ದಡಿಯೋಡೆ. ದಿಟ್ಟಿ ದೀಲೆಯೇ ನಮ್ಮ ಊರುಡೆ ಕೆಟ್ಟು ಪೋನಗ ದಡಿಯೋಡೆ. ತುಳು ಅಪ್ಪೆ ಭಾಷೆಗೆ ಕೊರ್ಲೆಯೇ ಕಳು ಕಪಟೋನು ಮದಪುಲೆ. ಅರಿದು ಪೋಯರೆ ಬುಡಯೆ ಪಲ್ಲೆಯೇ ಬಲಕೆ ಊರುನೆ ಮಲ್ಪುಲೆ. ದೈವ ನಂಬಿಕೆ ಕಮ್ಮಿ ಮಲ್ಪಡೆ ಪೊಸತು ಕಟ್ಟನು ತುರಿಯಡೆ. ದೈವ ನಂಬಿಕೆ ಕಟ್ಟು ಮಲ್ಪಡೆ ಪೊಸತು ಕಟ್ಟನು ತುರಿಯಡೆ. ಒವ್ವ ಊರುದ ಕಟ್ಟು ತೂಂಡಲ ನಮ್ಮ ಕಟ್ಟಲೆ ಒರಿಯೋಡೆ. ಮಾತೆರೆಗ್ಲ ಸೋಲ್ಮೇಲು. ರಾಜಣ್ಣನ ಸೌಂಡ್ಗೆ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ.
ಬಂದಿರಿ ಪ್ರೆಸೆಂಟ್ ಆತಿರಿ ಕಲರ್ಫುಲ್ ಸೆಟ್ಟನ್ ಪವರ್ಫುಲ್ ಮಾಡ್ತಿರ ಲೋಕಲ್ ಟ್ಯಾಕಿಗೆ ಸಿಂಗಲ್ ನಡ್ತದೆ ಮಿಂಗಲ್ಲಾದ ಕಂಗಾಲಾಯ ಬಾರಿ ಖುಷಿ ಜಾಲಿಡ್ ಟಪಾನ್ ಕುಚ್ಚಿ ಪಾಡೋದು ಫುಲ್ ಸ್ವಾಗಡ್ ನ್ಯೂಟ್ರಲ್ ಆಪಡೆ ಕೇರಡುಪ್ಪಡು ಸೇರೊಂದು ಪನ್ಲೆಗೆ ಜವನೇರ್ರೆ ಜೈ ಜೈ ಮನದಾನಿ ಕಾಂಡನೆ ಗಿಲ್ಲಗ ಪೋಯ್ ಪೋಯ್ ಸೌಂಡ್ ಲೈಟ್ ಕ್ಲಿಯರ್ ಗ ಪನುವಾರ ಸೈ ಸೈ ಕಿಟತ ಕಾರ್ ಬಿಟ್ಟು ತುಕಾನ ಲಿಪುತ ಮಾಲ್ಬಿಟ್ ನಲಿಪುತ ಮಾಲ್ಬಿಟ್ ಬೋರ್ಡ್ ಜೋಶಿಲೆ ಕನಕ ಡಿಂಕ ಚಿಕ್ಕ ರಿದಮ್ ಬೀಟುರೆ ಫೇಸ್ ಟು ಫೇಸ್ ಬಡೆ ಮಗ ಚಪ್ಪುಲ ಸುರುಕು ಜಾಲಿಡೆ ಅಕ್ಕಲು ಮುಕ್ಕಲು ಸೇರೊಂದು ನಡಿತುಲಿವೆ ಇಕ್ಕಡೆ ಕತ್ತಡ ಬಂಡರೆ ನಮ್ಮ ತುಳುವೆಲ್ ಟೈಡ್ ತುಳೆ ಐಸಾ ಕತ್ತರಿ ನಮ್ಮ ಸೂಪರ್ ಸ್ಟಾರ್ ಪಾರ್ಟಿ ಕಿಲಿ ಹೇಯಾ ಜವನೇರ್ಲೆ ಜೈ ಜೈ ಮನದಾನಿ ಕಾಂಡನೆ ಗಿಲ್ಲಗ ಪೋಯ್ ಪೋಯ್ ಸೌಂಡ್ ಲೈಟ್ ಕ್ಲಿಯರ್ ಗ ಪನುವಾರ ಸೈ ಸೈ ಕಿಟತ ಕಾರ್ ಬಿಟ್ಟು ತುಕಾನ ಲಿಪುತ ಮಾಲ್ಬಿಟ್ ನಲಿಪುತ ಮಾಲ್ಬಿಟ್ ಬಾರಿ ಪೊರ್ಲುದ ಡ್ಯಾನ್ಸ್ ಮಂತ್ ನಂಚಿನ ಜೋಕುಲಿಗೆ ಉಡಲ್ ದಿಂಜಿನ ಸೋಲ್ಮೇಲೇನ ಪಂಡೊಂದು ನನ್ನ ದುಂಬುಗು ಡ್ಯಾನ್ಸ್ ಮಲ್ಪರೆ ಬರೊಂದುಳ್ಳೇರು ಲಾವಣ್ಯ ಆ್ಯಂಡ್ ಪಾರ್ಟಿ ಇತ್ತೆ ನಮ್ಮ ಅಪ್ಪೆ ಭಾಷೆದ ತುಳು ಪದಕಾದು ಒಂಜಿ ನಲಿಕೆ ಮಲ್ಪೆರೆ ಬರೊಂದುಳ್ಳೇರು ಲಾವಣ್ಯ ಆ್ಯಂಡ್ ಪಾರ್ಟಿ ಆ ಜೋಕುಲೇನು ಅರ್ಥ ಪಿರ್ತಿಡು ಮೋಕಡೆ ಎದ್ಕೊಂಡೊಂದುಳ್ಳೆ ಮಾನಿನಂಗರೆ ವಿರಜಪೇಟ ಡೊಂಡುಗಯ್ಯ ಮಾನಿನಂಗರೆ ಓಳುಳರ ಮಾನಿನಂಗರೆ ಮೈಸೂರುಪೇಟ ಡೊಂಡುಗಯ್ಯ ಮಾನಿನಂಗರೆ ತಂಗಾಟಿ ಗುಮರಿನಂಗರೆ
ಬಾರಿ ಪೊರ್ಲುದ ಒಂಜಿ ಡ್ಯಾನ್ಸ್ ಮಂತನ ಜೋಕ್ಲೆಗೆ ಉಡಲ್ ದಿಂಜಿನ ಸೊಲ್ಮೇಲು ನನ್ನ ದುಂಬುಗು ಡ್ಯಾನ್ಸ್ ಮನ್ಪೇರು ಬರೋಂದುಳ್ಳೇರಿ ಕುಮಾರಿ ಧನ್ಯ ಮಂಜೇಶ್ವರ. ಇನ್ನಿತ್ತ ನಮ್ಮ ಈ ಮಡಿವಾಳ ಸಮುದಾಯದ ದಶಮಾನೋತ್ಸವದ ಈ ಸಾಂಸ್ಕೃತಿಕ ಕಾರ್ಯಕ್ರಮವಾದ ಅಂಗವಾದ ನಡತನಂಚಿನ ಸರ್ವ ಕಜ್ಜದ ಅಕೇರಿದ ಲೇಸದ ಅಕೇರಿಗೆ ಎಂಕಲ ಬತ್ತದ ಮುಟ್ಟುದಿಲ್ಲ ನಿಖಲ್ನ ಮಾತರ್ನ ಈ ಪ್ರೋತ್ಸಾಹ ನನ್ನ ದುಂಬುಗಳ ಇಂಚನೆ ಕೊರ್ಲೆ ಪಂಡದ ನಿಖಲ್ದ ಭಿನ್ನಾಯ ಇತ್ತೆ ಡ್ಯಾನ್ಸ್ ಮಲ್ಪೆರ ಬರೋಂದುಳ್ಳಲು ಕುಮಾರಿ ಧನ್ಯ ಮಂಜೇಶ್ವರ. ಬಾರಿ ಪೊರ್ಲುದ ಒಂಜಿ ಡ್ಯಾನ್ಸ್ ಮಂತ್ರನಂಚಿನ ಧನ್ಯಶ್ರೀ ಮಂಜೇಶ್ವರ ಬೇರೆ ಉಡಲ್ ದಿಂಜಿನ ಸೋಲ್ಮೇಲು ಅಂಚನೆ ಇನ್ನಿತ ಸಾಂಸ್ಕೃತಿಕ ಕಾರ್ಯಕ್ರಮ ಇಡೆಗೆ ಮುಗಿತಲ ಮಂತಂದುಲ್ಲ
ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗಿದೆ. ಇನ್ನು ಮುಂದೆ ವಿದ್ಯಾರ್ಥಿ ವೇತನ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಲಿದೆ. ಕಾಸರಗೋಡು ಜಿಲ್ಲಾ ಅಗಸೇನೆ ಮಡಿವಾಳ ಸಂಘದ ಕಾರ್ಯಕಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ವೇದಿಕೆಗೆ ಬರಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಹಲೋ 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 ಕಾಸರಗೋಡು ಜಿಲ್ಲಾ ಅಗಸರಯಾನೆ ಮಡಿವಾಳ ಸಂಘದ ಸಮಾರೋಪ ಸಮಾರಂಭ, ವಿದ್ಯಾರ್ಥಿ ವೇತನ ವಿತರಣೆ, ಬಹುಮಾನ ವಿತರಣೆ ನೆಕ್ಕಿ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತನ ಕೊರೊಂದಿಲ್ಲ. ಹೆಣ್ಮಕಜ ಪಂಚಾಯತ್ನ ಅಧ್ಯಕ್ಷರ ನೆಂಚಿನ ವಿಠಲ ಸಾಲಿಯನ್ ಕಾಟುವಕ್ಕೆ, ಕಾರ್ಯದರ್ಶಿ ರಾಘವಣ್ಣ ಶ್ರೇಣಿ, ಜಿಲ್ಲಾ ಕೋಶಾಧಿಕಾರಿ ಸಂದೇಶ್ ಕುಂಬ್ಳೆ, ಕಾರ್ಯದರ್ಶಿ ಸದಾಶಿವ ಪ್ರತಾಪ್ನಗರ್, ಜೊತೆ ಕಾರ್ಯದರ್ಶಿ ರಾಮ ಮುರಿಯಂಕುಡ್ಲು, ಸದಾಶಿವ ಮುರಿಯಂಕುಡ್ಲು, ದಿನೇಶ್ ಆನೆಬಾಗಿಲು, ಉದಯ್ ಕುಮಾರ್ ಮನ್ನಿಪ್ಪಾಡಿ, ಹರೀಶ್ ಕುಮಾರ್ ಮನ್ನಿಪ್ಪಾಡಿ, ಮಾತೆರ್ಲ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ವೇದಿಕೆಗೆ ಬರಬೇಡು. ಕೊನೆ ಹಂತದ ಸಮಾರೋಪ ಸಮಾರಂಭ, ವಿದ್ಯಾನಿಧಿ ವಿತರಣೆ, ಬಹುಮಾನ ವಿತರಣೆ. ರಜನಿ ಕಾಟುಗುಕ್ಕೆ ತರಲ ಸಾರಿ ಕಾಸರಗೋಡು ಜಿಲ್ಲಾ ಅಗಸಯಾನಿ ಮಡಿವಾಳ ಸಂಘದ ಉಪಾಧ್ಯಕ್ಷೆ ಮೈನಾ ಕುಮಾರಿ ಕುಂಬ್ಳೆ ಮೇರ್ಲಾ ವೇದಿಕೆಗೆ ಬರಡು. ರಜನಿ ಸುರೇಶ್ ಪೆರ್ಲಾ ವೇದಿಕೆಗೆ ಬರಡು. ಪ್ರಭಾಕರ್ ಕೊರ್ತಿಗುಳಿ ವೇದಿಕೆಗೆ ಬರಡು. ಸಮಾರೋಪ ಸಮಾರಂಭದ ಬಹುಮಾನ ವಿತರಣೆ, ವಿದ್ಯಾನಿಧಿ ವಿತರಣೆ ಬತ್ತಿಂಚಿನ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಈ ಸಮಾರೋಪ ಸಮಾರಂಭಕ್ಕೆ ತುಂಬ ಹೃದಯದ ಸ್ವಾಗತನ ಕೊರೊಂದಿಲ್ಲ. ವಿದ್ಯಾನಿಧಿ ವಿತರಣೆ ಎರಡು 2021-22 ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ವೇತನ. ಮೊದಲನೇದಾಗಿ HS ವಿಭಾಗ ತ್ರಿಶಾಲ್ MM ಸನ್ ಆಫ್ ಮಲ್ಲೇಶ್ 8th ಸ್ಟ್ಯಾಂಡರ್ಡ್ ಪಾಸ್. ತ್ರಿಶಾಲ್ MM ಸನ್ ಆಫ್ ಮಲ್ಲೇಶ್ BM ಹೈಸ್ಕೂಲ್ ಕಾಸರಗೋಡು. ತ್ರಿಶಾಲ್ MM ಹೆಸರು ಕರೆದವರು ಇದ್ದರೆ ಆದಷ್ಟು ಬೇಗ ಬಂದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. ಇನ್ನು ಮುಂದಿನ ಹೆಸರು ಸೂಚಿಸಬಹುದು. ಯಶ್ವಿತ್ M ಕೊಂಡೇರು ಸ್ಕೂಲ್. ಯಶ್ವಿತ್ M
Dikshit K, son of Yogish and Rajeshwari, Karipadi. Dikshit K. Danya Amrita MS, daughter of Jay Mohan Das, Kasaragod. Danya Amrita MS. Next, Tejas. Tejas S, son of Sitaram. Tejas S. Digant P. Digant P. Higher secondary school. Next, Vidushri Vijesh. Vidushri Vijesh. Vidushri Vijesh. Name of school Sri Gopalakrishna High School, Kudlu. Lavisha A. Name of school Sadhguru Nityanand Vidyapita Kondayuru. Lavisha A. Varsha K, daughter of Prabhakara and Ashalata. Chaitra Manya, daughter of Ramappa and Prema. Tanvita R, daughter of Rajesh. Tanvita R, daughter of Rajesh. VM High School, Kasaragod. SLC section, high score, Latisha. Latisha, high score SLC ಅತ್ಯುನ್ನತ ಅಂಕಗಳನ್ನು ಪಡೆದಿದ್ದಾರೆ. ಪಡೆದ ವಿದ್ಯಾರ್ಥಿನಿಯಾದ ಲತೀಶಾ, ಡಾಟರ್ ಆಫ್ ಗೋಪಾಲಕೃಷ್ಣ ಕಾರಿಪಾಡಿ, ಕುಂಬಳೆ. Rishit KG, son of Girish Kumar, Kasaragod. ಎಲ್ಲ ಕುಲ ಬಾಂಧವರಿಗೂ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. Danush, son of Somnath and Harinakshi, Miyapadav. Danush. Danush. ನೆಕ್ಸ್ಟ್ +2 ವಿಭಾಗದಲ್ಲಿ ಅತ್ಯುನ್ನತ ಅಂಕಗಳನ್ನು ಪಡೆದ ವಿದ್ಯಾರ್ಥಿನಿಯಾದ ಶ್ರೇಯ ಎಂ, ಡಾಟರ್ ಆಫ್ ಶಂಕರ ಅಂಡ್ ಶಾಲಿನಿ. ಶ್ರೇಯ ಎಂ, ಡಾಟರ್ ಆಫ್ ಶಂಕರ್ ಅಂಡ್ ಶಾಲಿನಿ. ಇರುವ ಮಕ್ಕಳು ಆದಷ್ಟು ಬೇಗ ಬಂದು ನಮ್ಮೊಟ್ಟಿಗೆ ಸಹಕರಿಸಬೇಕಾಗಿ ವಿನಂತಿ. ಸಮಯದ ಅಭಾವ ಕಾಣ್ತಾ ಇದೆ, ಆದಷ್ಟು ಬೇಗ ಬಂದು ಸಹಕರಿಸಿ. ಶ್ರೇಯ ಎಂ, ಡಾಟರ್ ಆಫ್ ಶಂಕರ್ ಅಂಡ್ ಶಾಲಿನಿ. ಹೈ ಸ್ಕೋರ್. ಇನ್ನು ಪ್ರೀತಮ್ ಯು, ಸನ್ ಆಫ್ ಉಮೇಶ್ ಅಂಡ್ ರೇವತಿ. ಪ್ರೀತಮ್.
Kaushik R, son of Ravindra KR and Prema Kumari. Kaushik R, son of Ravindra KR and Prema Kumari. Tripti, daughter of Sridhar and Geeta. Tripti. Triti. Yashita K, daughter of Gopala Krishna, Karipadi. Yashita K. Danya Bangera, daughter of Ramachandra Salyan and Sandhya. Danya Bangera. ಆ ಕೈ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ವಿನಮ್ರ ವಿನಂತಿ. ಅಗಸಯಾನಿ ಮಡಿವಾಳ ಸಂಘ ವೇದಿಕೆಯಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಮುಂದೆ ವೇದಿಕೆಯಲ್ಲಿ ಕಳೆದ ತಿಂಗಳು ಜರುಗಿದಂತಹ ಕ್ರೀಡಾಕೂಟದ ಬಹುಮಾನ ವಿತರಣೆ. ಹೆಸರು ಕರೆದಕ್ಷಣ ಆಯಾ ಮಕ್ಕಳು ಬಂದು ಬಹುಮಾನವನ್ನು ತೆಗೆಯಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಲೋ, ಮುಂದೆ ಬಹುಮಾನ ವಿತರಣೆ ನಡೆಯಲಿದೆ. ಹೈಸ್ಕೂಲ್ ಕಲಾನಿಲಯ ಪೆರ್ಲಾ ಇಲ್ಲಿ ದಿನಾಂಕ 8/1/2023ರಂದು ಜರುಗಿದ ಕ್ರೀಡಾಕೂಟದಲ್ಲಿ ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದುಕೊಳ್ಳುವವರ ವರದಿ ಈ ರೀತಿಯಲ್ಲಿರುತ್ತದೆ. ಸೊ ಯಾನ್ ಪುದರ್ ಲೆಕ್ಕನೆ ಬೇಗ ಬೇಗ ಆಯ್ನಾದ್ ಬೇಗ 10 ಪ್ರೈಸ್ ತೆತ್ತೋಂಪೋಲೆ 50 ಮೀಟರ್ ಓಟದಲ್ಲಿ LKG ಮತ್ತು UKG ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ಸಾಯಿಶ್ ಎನ್ಮಕಜೆ ಪಂಚಾಯತ್. Second prize goes to Shamit Enmakaje Panchayat. And third prize goes to Rishika Badiyadka Panchayat. Rishika. ಹಾಗೆ ಮುಂದಕ್ಕೆ ಬಹುಮಾನ ಸ್ವೀಕರಿಸುವ ಎಲ್ಲ ಮಕ್ಕಳನ್ನು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಮುಂದಕ್ಕೆ 1ರಿಂದ 2ನೇ ತರಗತಿ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ದೀಪ್ತಿ ಬದಿಯಡ್ಕ ಪಂಚಾಯತ್. ಅಂಡ್ ಸೆಕೆಂಡ್ ಪ್ರೈಸ್ ಗೋಸ್ ಟು ಹಿಮಾನಿ ಬದಿಯಡ್ಕ ಪಂಚಾಯತ್. ಸೆಕೆಂಡ್ ಪ್ರೈಸ್ ಗೋಸ್ ಟು ಹಿಮಾನಿ. Third prize goes to Charvi Enmakaje Panchayat. ಮುಂದಕ್ಕೆ 3ರಿಂದ 4ನೇ ತರಗತಿ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ಕೌಶಿಕ್ ಕುಂಬ್ಳೆ ಪಂಚಾಯತ್. ಫಸ್ಟ್ ಪ್ರೈಸ್ ಗೋಸ್ ಟು ಕೌಶಿಕ್ ಬಾರದಿದ್ರೆ ಅವರ ಇದರಲ್ಲಿ ಸ್ಥಾನದಲ್ಲಿ ಬೇರೆಯವರು ಬಂದು ತಗೊಂಡು ಹೋಗಿ. ಕೌಶಿಕ್ ಕುಂಬ್ಳೆ ಪಂಚಾಯತ್. ಸೆಕೆಂಡ್ ಪ್ರೈಸ್ ಗೋಸ್ ಟು ನಮನ್ ಎನ್ಮಕಜೆ ಪಂಚಾಯತ್. And third prize goes to Yash Enmakaje Panchayat. ಮುಂದಕ್ಕೆ 5ರಿಂದ 7ನೇ ತರಗತಿ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ಕೌಶಿಕ್ ಬದಿಯಡ್ಕ ಪಂಚಾಯತ್.
Kaushik. Second prize goes to Rachan. Rachan Madur Panchayat. And third prize goes to Jitya. Jitya Madur Panchayat. Third prize goes to Jitya Madur Panchayat. ಮುಂದಕ್ಕೆ ಲಿಂಬೆ ಚಮಚ ಓಟ ಸ್ಪರ್ಧೆಯಲ್ಲಿ 1ರಿಂದ 2ನೇ ತರಗತಿ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ಆದಿತ್ಯ. ಆದಿತ್ಯ ಎನ್ಮಗಜೆ ಪಂಚಾಯತ್. And second prize goes to Charvi Enmakaje Panchayat. ಮೂರರಿಂದ 4ನೇ ತರಗತಿ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಯಶ್ ಎನ್ಮಕಜೆ ಪಂಚಾಯತ್. ಇದು ಫಸ್ಟ್ ಸೊ ಲಿಂಬೆ ಚಮಚ ಓಟ ಸ್ಪರ್ಧೆಯಲ್ಲಿ ಥರ್ಡ್ ಪ್ರೈಸ್ ಚಾರ್ವಿ ಎನ್ಮಕಜೆ ಪಂಚಾಯತ್. ಯಶ್ ಫಸ್ಟ್. ಸೊ ಹೆಸರು ಕೂಗಿದಾಗ ನಾವು ಯಾರ ಹೆಸರು ಹೇಳ್ತೇವೆ ಅವರು ಇಲ್ಲದಿದ್ರೆ ಅವರ ಅನುಪಸ್ಥಿತಿಯಲ್ಲಿ ಯಾರಿದ್ರೆ ಬಂದು ತಕೊಂಡು ಹೋಗಿ. ಸೊ 3ರಿಂದ 4ನೇ ತರಗತಿ ವಿಭಾಗದಲ್ಲಿ ಸೆಕೆಂಡ್ ಪ್ರೈಸ್ ಗೋಸ್ ಟು ಸನಾ ಎನ್ಮಕಜೆ ಪಂಚಾಯತ್. ಸೆಕೆಂಡ್. ಸೊ ಥರ್ಡ್ ಪ್ರೈಸ್ ಗೋಸ್ ಟು ಕೌಶಿಕ್ ಕುಂಬ್ಳೆ ಪಂಚಾಯತ್. ಕೌಶಿಕ್ ಕುಂಬ್ಳೆ ಪಂಚಾಯತ್. ಮುಂದಕ್ಕೆ 5ರಿಂದ 7ನೇ ತರಗತಿ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ಧೃತನ್ ಬದಿಯಡ್ಕ ಪಂಚಾಯತ್. And second prize goes to Harshita Badedka Panchayat. Third prize goes to Jitya Madur Panchayat. ಎಂಟರಿಂದ 10ನೇ ತರಗತಿ ಫಸ್ಟ್ ಪ್ರೈಸ್ ಗೋಸ್ ಟು ದರ್ಶನ್ ಬದಿಯಡ್ಕ ಪಂಚಾಯತ್. Second prize goes to Kritesh Badedka Panchayat. And third prize goes to Navyashri Enmakaje Panchayat. ಮುಂದಕ್ಕೆ ಮಹಿಳೆಯರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಚಂದ್ರಕಲಾ ಎನ್ಮಕಜೆ ಪಂಚಾಯತ್. And second prize goes to Renuka Kumble Panchayat. Third prize goes to second prize Renuka Kumble Panchayat. And third prize goes to Sharmila Enmakaje Panchayat. ಮುಂದಕ್ಕೆ ಬಾಲ್ ಪಾಸಿಂಗ್ ಸ್ಪರ್ಧೆಯಲ್ಲಿ LKG ಮತ್ತು UKG ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಸುಹಾನ್ ಮಣ್ಣಿಪ್ಪಾಡಿ ಮಧೂರ್ ಪಂಚಾಯತ್. First prize Suhan Manipadi. And second prize goes to Rishika Badedka Panchayat. Second prize
Rishika Badedka Panchayat. And third prize goes to Harshini Enmakaje Panchayat. ಒಂದರಿಂದ ಎರಡನೇ ತರಗತಿ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ಹಿಮಾನಿ ಬದಿಯಡ್ಕ ಪಂಚಾಯತ್. ಸೆಕೆಂಡ್ ಪ್ರೈಸ್ ಗೋಸ್ ಟು ದೀಪ್ತಿ ಬದಿಯಡ್ಕ ಪಂಚಾಯತ್. And third prize goes to Charvi Enmakaje Panchayat. ಮೂರರಿಂದ ನಾಲ್ಕನೇ ತರಗತಿ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ನಮನ್ ಎನ್ಮಕಜೆ ಪಂಚಾಯತ್. ಸೆಕೆಂಡ್ ಪ್ರೈಸ್ ಕೌಶಿಕ್ ಕುಂಬ್ಳೆ ಪಂಚಾಯತ್. ಸೆಕೆಂಡ್ ಪ್ರೈಸ್ ಕೌಶಿಕ್ ಕುಂಬ್ಳೆ ಪಂಚಾಯತ್. And third prize goes to Yash Enmakaje Panchayat. ನೆಕ್ಸ್ಟ್ ಸಂಗೀತ ಕುರ್ಚಿ ಸ್ಪರ್ಧೆಯಲ್ಲಿ 5ರಿಂದ 10ನೇ ತರಗತಿ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ದರ್ಶನ್ ಬದಿಯಡ್ಕ ಪಂಚಾಯತ್. ಸೆಕೆಂಡ್ ಪ್ರೈಸ್ ಗೋಸ್ ಟು ಖುಷಿ ಕುಂಬ್ಳೆ ಪಂಚಾಯತ್. And third prize goes to Danvit Enmakaje Panchayat. ಕೈ ಚಪ್ಪಾಳೆ ಬರಲಿ. ನೆಕ್ಸ್ಟ್ ಮಹಿಳೆಯರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ತನ್ವಿ ಎನ್ಮಕಜೆ ಪಂಚಾಯತ್. ಸೆಕೆಂಡ್ ಪ್ರೈಸ್ ಚಂದ್ರಕಲಾ ಎನ್ಮಕಜೆ ಪಂಚಾಯತ್. ಅಂಡ್ ಥರ್ಡ್ ಪ್ರೈಸ್ ಗೋಸ್ ಟು ಶರ್ಮಿಳಾ ಎನ್ಮಕಜೆ ಪಂಚಾಯತ್. ಮುಂದಕ್ಕೆ 100 ಮೀಟರ್ ಓಟ 8ರಿಂದ 10ನೇ ತರಗತಿ ಗಂಡು ಮಕ್ಕಳ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ತೇಜಸ್ ಎನ್ಮಕಜೆ ಪಂಚಾಯತ್. ಸೆಕೆಂಡ್ ಪ್ರೈಸ್ ವಿಶಲ್ಯ ಎನ್ಮಕಜೆ ಪಂಚಾಯತ್. ಅಂಡ್ ಥರ್ಡ್ ಪ್ರೈಸ್ ಗೋಸ್ ಟು ಕೃತೇಶ್ ಬದಿಯಡ್ಕ ಪಂಚಾಯತ್. ಮುಂದಕ್ಕೆ 8ರಿಂದ 10ನೇ ತರಗತಿಯ ಹೆಣ್ಣು ಮಕ್ಕಳ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ಸಮನ್ವಿ ಎನ್ಮಕಜೆ ಪಂಚಾಯತ್. ಸೆಕೆಂಡ್ ಪ್ರೈಸ್ ಗೋಸ್ ಟು ಖುಷಿ ಕುಂಬ್ಳೆ ಪಂಚಾಯತ್. ಸೆಕೆಂಡ್ ಪ್ರೈಸ್ ಗೋಸ್ ಟು ಖುಷಿ ಕುಂಬ್ಳೆ ಪಂಚಾಯತ್. And third prize goes to Lavanya Badiadka Panchayat. Next, 100 ಮೀಟರ್ ಓಟ ಮಹಿಳೆಯರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ನಯನ ಎನ್ಮಕಜೆ ಪಂಚಾಯತ್. And second prize goes to Latiksha Kumble Panchayat. Second prize goes to Latiksha Kumble Panchayat. And third prize goes to Yakshita Kumble Panchayat. Third prize goes to Yakshita Kumble Panchayat. ನೆಕ್ಸ್ಟ್ ಪುರುಷರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಶ್ರೀದೀಪ್ ಬದಿಯಡ್ಕ ಪಂಚಾಯತ್. ಫಸ್ಟ್ ಪ್ರೈಸ್ ಗೋಸ್ ಟು ಶ್ರೀಜಿತ್ ಬದಿಯಡ್ಕ ಪಂಚಾಯತ್.
to Pradeep Badedka Panchayat. Second prize goes to Pradeep. And third prize goes to Nitesh Badedka Panchayat. So next, 100 ಮೀಟರ್ನ ವೇಗ ನಡಿಗೆ 50 ವರ್ಷ ಮೇಲ್ಪಟ್ಟ ಪುರುಷರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ನಾರಾಯಣ ಬದಿಯಡ್ಕ ಪಂಚಾಯತ್. And second prize goes to Dinesh Madhur Panchayat. Second prize goes to Dinesh Madhur Panchayat. And third prize goes to Vasu Enmakaje Panchayat. ಮುಂದಕ್ಕೆ 100 ಮೀಟರ್ನ ವೇಗ ನಡಿಗೆಯಲ್ಲಿ 40 ವರ್ಷಕ್ಕಿಂತ ಮೇಲ್ಪಟ್ಟವರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಪ್ರೇಮ ಬದಿಯಡ್ಕ ಪಂಚಾಯತ್. ಫಸ್ಟ್ ಪ್ರೈಸ್ ಪ್ರೇಮ ಬದಿಯಡ್ಕ ಪಂಚಾಯತ್. And second prize goes to Revati Badedka Panchayat. Third prize goes to Renuka Kumble Panchayat. Next, ಗೋಣಿ ಚೀಲ ಓಟ 8ರಿಂದ 10ನೇ ತರಗತಿ ಗಂಡು ಮಕ್ಕಳ ವಿಭಾಗ ಫಸ್ಟ್ ಪ್ರೈಸ್ ಕೃತೇಶ್ ಬಜೆಡ್ಕ ಪಂಚಾಯತ್. ಫಸ್ಟ್ ಪ್ರೈಸ್ ಗೋಸ್ ಟು ಕೃತೇಶ್ ಬಜೆಡ್ಕ ಪಂಚಾಯತ್. ಅಂಡ್ ಸೆಕೆಂಡ್ ಪ್ರೈಸ್ ಗೋಸ್ ಟು ದರ್ಶನ್ ಬಜೆಡ್ಕ ಪಂಚಾಯತ್. ಅಂಡ್ ಥರ್ಡ್ ಪ್ರೈಸ್ ಆಲ್ಸೋ ಗೋಸ್ ತೇಜಸ್ ಬಜೆಡ್ಕ ಪಂಚಾಯತ್. Third prize Tejas Badedka Panchayat. And next, ಯುವಕರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಆಶೀಶ್ ಕುಂಬ್ಳೆ ಪಂಚಾಯತ್. ಆಶೀಶ್ ಕುಂಬ್ಳೆ ಪಂಚಾಯತ್. And second prize goes to ಸಂಜೀವ ಮಾನ್ಯ ಬದಿಯಡ್ಕ ಪಂಚಾಯತ್. Second prize Sanjeeva Manya Badedka Panchayat. And third prize Prabhakara Enmakaje Panchayat. Third prize goes to Prabhakara Enmakaje Panchayat. So next, shot put ಪುರುಷರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಸಾತ್ವಿಕ್ ಎನ್ಮಗಜೆ ಪಂಚಾಯತ್. First prize goes to Satvik Enmakaje Panchayat. And second prize goes to Nitesh Badedka Panchayat. Second prize goes to Nitesh Badedka Panchayat. And third prize goes Prashant Enmakaje Panchayat. Third prize goes to Prashant Enmakaje Panchayat. बेशुमार ताकत है। उस मछली राजा को ढूंढो और मार दो। दुकान तबाह हो जाएगा। So next, ಮಹಿಳೆಯರ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ಶರ್ಮಿಳಾ ಕಂಡೇರಿ ಎನ್ಮಕಜೆ ಪಂಚಾಯತ್. ಫಸ್ಟ್ ಪ್ರೈಸ್ ಗೋಸ್ ಟು ಶರ್ಮಿಳಾ ಕಂಡೇರಿ ಎನ್ಮಕಜೆ ಪಂಚಾಯತ್. And second prize goes to ನಯನಾ ಎನ್ಮಕಜೆ ಪಂಚಾಯತ್. Second prize goes to Nayana Enmakaje Panchayat. And third prize goes to Aruna Kumble Panchayat. Third prize goes to Aruna Kumble Panchayat. So next, tug of war ಹಗ್ಗಜಗ್ಗಾಟ ಮಹಿಳೆಯರ ವಿಭಾಗದಲ್ಲಿ ಮೊದಲ ಬಹುಮಾನವನ್ನು ತಮ್ಮದಾಗಿಸಿಕೊಂಡವರು ಎನ್ಮಕಜೆ ಪಂಚಾಯತ್. ಸೊ ಇದರಲ್ಲಿ ಭಾಗವಹಿಸಿದವರು ವಿನೋದ, ಲಿಖಿತಾ, ಶರ್ಮಿಳಾ, ವಿನಂತಿ,
ನಯನ ಸೌಮ್ಯ ಗೋಪಾಲ್ ಚಂದ್ರಕಲಾ. ವಿನೋದ ಲಿಖಿತ ಶರ್ಮಿಳಾ ವಿನಂತಿ ನಯನ ಸೌಮ್ಯ ಗೋಪಾಲ್ ಆ್ಯಂಡ್ ಚಂದ್ರಕಲಾ. So again I am reading the names. Vinoda, Likita, Sharmila, Vinanti, Nayana, Soumya Gopal and Chandrakala. ಇನಾಮು ಗೆಂದಿನ ಸ್ವಜಾತಿ ಸರ್ವ ಬಂಧುಲೆಗಳ ಉಡಲ್ ದಿಂಜಿನ ಎಡ್ಡೆ ಪುಣ ಪಣ್ಣದು ನನ್ನ ದುಂಬಗ ನಡಪುಣಂಚಿನ ಲೇಸಿಡೆ ಇಂದುವೇ ರೀತಿಡೆ ನಿಖಲ ಪಾಲ್ ಪಡೆದು ನನಾತ್ ಮಾನಾತಿಗೆ ಪಡೆ ಹೊಡೊಂದು ಭಿನ್ನಾಯ್ತೋಣ. Congratulations for the team. So next, second prize goes to Badiyadka Panchayat. So the participants are Prema, Revati, Umavati, Shashikala, Lavanya and Kavita. So second prize goes to Badiyadka Panchayat. Participants are Prema, Revati, Umavati, Shashikala, Lavanya and Kavita. Congratulations to the runners. Next, Purushara Vibhagadalli tug of war first prize goes to Nitish and team Badiyadka Panchayat. So first prize Nitish and team Badiyadka Panchayat. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರೂ ಬರಬೇಕು. Nitish and team Badiyadka Panchayat. So heartfully congratulations to the winners, Nitish and team, which is Badiyadka Panchayat. Once again, congratulations. And second prize goes to Enmagaje Panchayat. So Gopal and team Enmagaje Panchayat. So are
ಬರಬೇಕು. ಹೆಣ್ಮಗಜೆ ಪಂಚಾಯತ್. So congratulations to the runners, Enmakaje Panchayat. So finally congratulations to all the winners. So Ermata participate mantar, Ermata win atar all maateragla congratulations. So if Nicola win atar next time participate mantu win ale and all the best. Thank you for the opportunity. ಮೊನ್ನೆ ಕೇರಳದ ಕಲ್ಲಿಕೋಟೆಯಲ್ಲಿ ನಡೆದಂತಹ ಇಂಗ್ಲಿಷ್ ಭಾಷಣ ಸ್ಪರ್ಧೆಯಲ್ಲಿ ಎ ಗ್ರೇಡ್ನಲ್ಲಿ ಉತ್ತೀರ್ಣಳಾದಂತಹ ನಮ್ಮ ಸಮುದಾಯದ ಹೆಮ್ಮೆಯ ಪುತ್ರಿ ದೀಪ್ತಿ ಪೆರಡಾಲ ಅವರನ್ನು ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ತುಂಬು ಹೃದಯದ ಧನ್ಯವಾದಗಳು ಕುಮಾರಿ ದೀಪ್ತಿ ಪೆರಡಾಲ. ಪುರುಷರ ಹಗ್ಗ ಜಗ್ಗಾಟ ಫಸ್ಟ್ ಪ್ರೈಸ್ ಯಾರು ಬಾಕಿದ್ದವರು ಇಲ್ಲಿ ಬಂದು ತಗೊಳ್ಬೇಕು. 2 ಪ್ರೈಸ್ ಇಲ್ಲಿ ಉಂಟು. ಪುರುಷರ ಹಗ್ಗ ಜಗ್ಗಾಟ 3, ಪುರುಷರ ಹಗ್ಗ ಜಗ್ಗಾಟ ದೀಪ್ತಿ ಎಂಬ ಹುಡುಗಿ ಕೇರಳ ರಾಜ್ಯದ ಸ್ಪೀಚ್ ಕಾಂಪಿಟಿಷನ್ ಅಲ್ಲಿ ಭಾಗವಹಿಸಿ ಎ ಗ್ರೇಡ್ ಮೂಲಕ ನಮ್ಮ ಮಡಿವಾಳ ಸಮಾಜಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ. ಆ ಹುಡುಗಿ ಮಾಡಿದಂಥ ಸ್ಪೀಚನ್ನು ನಿಮ್ಮ ಮುಂದಿಡಲಿದ್ದೇವೆ. Good morning everyone. Today I want to present a speech about my village. Every person like their village. My village is small village with few peoples. My village is very clean and beautiful.
because most of the people are educated in my village. So I really love my clean and beautiful village. By telling this, I will conclude my speech. Thank you. ಅಭಿನಂದನೆಗಳು ದೀಪ್ತಿಯವರೇ, ಅಭಿನಂದನೆ. ಈ ಕ್ರೀಡಾಕೂಟದ ಓವರಾಲ್ ಚಾಂಪಿಯನ್ಶಿಪ್ ಅನ್ನು ಈಗ ಪಡೆಯಲಿಕ್ಕಿದ್ದಾರೆ ಚಾಂಪಿಯನ್ ಹೆಣ್ಮಕಜೆ ಪಂಚಾಯತ್. ಹೆಣ್ಮಕಜೆ ಪಂಚಾಯತ್ನ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕು. ಎಲ್ಲರೂ ವೇದಿಕೆಗೆ ಬಂದು ಒಮ್ಮೆ ಒಂದು ಈ ದಶಮಾನೋತ್ಸವದ ಒಂದು ಸಂಭ್ರಮ ಮಾಡುವ. ಎಲ್ಲರೂ ವೇದಿಕೆಗೆ ಬರಬೇಕು. ವೆಲ್ಕಮ್ ವೆಲ್ಕಮ್ ಟು ಎವ್ರಿಬಡಿ. ದಶಮಾನೋತ್ಸವದ ಕ್ರೀಡಾಕೂಟದ ಚಾಂಪಿಯನ್ ಹೆಣ್ಮಕಜೆ ಪಂಚಾಯತ್. ಹೆಣ್ಮಗಜೆ ಪಂಚಾಯತಿನ ಎಲ್ಲ ಮಹನೀಯರು ವೇದಿಕೆಗೆ ಬಂದು ಈ ಚಾಲೆಂಜಿಂಗ್ ಟ್ರೋಫಿಯನ್ನು ಪಡೆಯಬೇಕಾಗಿ ವಿನಮ್ರ ವಿನಂತಿ. ದೊಡ್ಡ ಚಪ್ಪಾಳಿಯೊಂದಿಗೆ ಚಪ್ಪಾಳೆ. DJ dancing. Oh, come on. Oh, final. ದಶಮಾನೋತ್ಸವದ ಸಂಭ್ರಮದ ಸವಿ ಸಡಗರದ ಕೊನೆಯ ಹಂತದಲ್ಲಿ ಹೆಣ್ಮಕಜೆ ಪಂಚಾಯತ್ ಓವರ್ ಆಲ್ ಟ್ರೋಫಿಯೊಂದಿಗೆ ಫುಲ್ ಡಿಜೆ ಡ್ಯಾನ್ಸ್ ಪಾರ್ಟ್ನರ್ ಸ್ಟೆಪ್ கவுண்டரே முரசு முட்டி பாடடே தாய்மொழியில் தாள மேல மங்களம். கவுண்டரே முரசு முட்டி பாடடே தாய்மொழியில் தாள மேல மங்களம். தங்கமான சங்ககால தமிழ் பாடி தேரிலேறி தாளம் அடி அம்மாடியே எப்போவுமே ಜಿಲ್ಲಾ ಸೇನೆ ಮಡಿವಾಳ ಸಂಘದ ದಶಮಾನೋತ್ಸವದ ಸಂಭ್ರಮದ ಸಡಗರದಲ್ಲಿ ಇಡೀ ಸಮಾಜ ಬಂದವರು ಒಂದೇ ಮನೆ பாடி வா சட்டக்கு படகு துழந்து படக படிச்சு பாட்டிய பட கேள்வி வா. ಸಮಾಜ ಬಾಂಧವರು ಯೂತ್ ಎಲ್ಲರೂ ಬನ್ನಿ. ಸಂಭ್ರಮದ ಸಡಗರದ ಕೊನೆಯ ಹಂತ. ಯೂತಿನವರ ಹುಲಿ ವೇಷದೊಂದಿಗೆ ಪೀಲಿ ಬತ್ತುಂಡು ಪೀಲಿ. Come on! Come on!
ಪಿಲಿ ಪಿಲಿ ಎಲ್ಲ ಯೂತ್ನವರು ಬನ್ನಿ. ಸಂಭ್ರಮದ ಸಡಗರದ ದಶಮಾನೋತ್ಸವದ ಕೊನೆ ಕ್ಷಣ. ದಾಸದ ಪೆಟ್ಟರು ಊರುದ ಪಿಲಿಗುಲು ನಲಿಪುನ ಪೊರ್ಲು ಯಾನ ಪಾಸದ ಕಣ್ಣಡ ಊರುದ ಪೊಣ್ಣುಲು ತಿಳಿಪುನ ಮರ್ಲು ಯಾನ ದಾಸದ ಪೆಟ್ಟರು ಊರುದ ಪಿಲಿಗುಲು ನಲಿಪುನ ಪೊರ್ಲು ಯಾನ ಆಸೆದ ಕಣ್ಣಡ ಊರುದ ಪೊಣ್ಣುಲು ತಿಳಿಪುನ ಮರ್ಲು ಯಾನ ಅರೆ ಹೋ ಗಯಾ ದೀವಾನ ಬಲ ನಲಿಪುನ ಯಾವೋ ಜವಾನ ನನ್ನ ಬಾರಿ ಜಾಲಿಯ ನಮ್ಮನೆ ದಿನ ದಾಸದ ಪೆಟ್ಟರು ಊರುದ ಪಿಲಿಗುಲು ನಲಿಪುನ ಪೊರ್ಲು ಯಾನ ಆಸೆದ ಕಣ್ಣಡ ಊರುದ ಪೊಣ್ಣುಲು ತಿಳಿಪುನ ಮರ್ಲು ಯಾನ ಸಂತಸದ ಈ ಶುಭಗಳಿಗೆ ನಂಗಾನೆ ಕೊರಿಯರಿಗೆ ಉಲ್ಲಾಸದ ಈ ಮೆರವಣಿಗೆ ಊರಬೇಕನ ತರೆಗೆ ನಮ್ಮ ಊರ ಸಿಂಗಾರ ಹಾಗೆ ಈ ಭೂಮಿಯ ಬಂಗಾರಿ ಪೊಳೆಗೆ ನಡಲಾಗ ಪಾಡದ ನಲಿಪುನ ಸಮಯ ದಾಸದ ಪೆಟ್ಟರು ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ ಆಸೆದ ಕಣ್ಣಡ ಊರುದ ಪೊಣ್ಣುಲು ತಿಳಿಪುನ ಮರ್ಲು ಯಾನ ವಾದ್ಯೊಳೆನ ಸ್ವರ ಸಂಗೀತಗೆ ನಮ್ಮೂರ ಮಣ್ಣಡೆಗೆ ಮತ್ತಳೆದ ಸ್ವರ ತೆಂಬರೆದ ಚೆಂಡೇದ ಓಲರೆಗೆ ನಮ್ಮ ಊರ ಮಂಜಾನ ಬದುಕೆ ಭೇದ ಭಾವ ದೂರಾಗ ಬರಿಕೆ ನನ್ನ ಸಾರ ಜನ್ಮನು ಕಳೆವಡು ಮೂಲೆ ದಾಸದ ಪೆಟ್ಟರು ಊರದ ಪಿಲಿಕುಲು ನಲಿಪುನ ಪೊರ್ಲು ಯಾನ ಪಾಸೆದ ಕಣ್ಣಡ ಊರದ ಪೊಣ್ಣುಲು ತಿಳಿಪುನ ಮರ್ಲು ಯಾನ ದಾಸದ ಪೆಟ್ಟರು ಊರದ ಪಿಲಿಕುಲು ನಲಿಪುನ ಪೊರ್ಲು ಯಾನ ಪಾಸೆದ ಕಣ್ಣಡ ಊರದ ಪೊಣ್ಣುಲು ತಿಳಿಪುನ ಮರ್ಲು ಯಾನ ಪಾಡ್ಲೆ ಕೈ ಚಪ್ಪಾಳೆ. ಕಾಸರಗೋಡು ಜಿಲ್ಲಾ ಅಗಸರಯಾನೆ ಮಡಿವಾಳ ಸಂಘದ ದಶಮಾನೋತ್ಸವದ ಸಮಾರೋಪ ಸಮಾರಂಭ ಧನ್ಯವಾದ ಕಾರ್ಯಕ್ರಮ. ದಶಮಾನೋತ್ಸವಕ್ಕೆ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಚಂದ ಕಾಣಿಸಿಕೊಟ್ಟಂತಹ ನಮ್ಮ ಸಮಾಜ ಬಾಂಧವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಕಾರ್ಯಕಾರಿ ಸಮಿತಿ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ದಶಮಾನೋತ್ಸವದ ವೇದಿಕೆಗೆ ಧ್ವನಿ ಮತ್ತು ಬೆಳಕನ್ನು ನಮಗೆ ಒದಗಿಸಿಕೊಟ್ಟಂತಹ ಶಿವಗಿರಿ ಲೈಟ್ಸ್ ಪೆರ್ಲಾ ಅವರಿಗೆ ಕಾಸರಗೋಡು ಜಿಲ್ಲಾ ಅಗಸರವಾನೆ ಮಡಿವಾಳರ ಸಂಘದ ಪರವಾಗಿ ಅನಂತ ಧನ್ಯವಾದಗಳು. ಮತ್ತು ಛಾಯಾಗ್ರಹಣ ವಿಡಿಯೋಗ್ರಾಫರ್ ಆಗಿ ಬಂದಂತಹ ನಮ್ಮವರೇ ಆದಂಥ ಕಲಾಂಜಲಿ ಕ್ರಿಯೇಷನ್ನ ತಂಡದ ನಾಯಕರಲ್ಲಿ ಒಬ್ಬರು ನಮ್ಮವರಾದಂಥ ಜಗದೀಶ್ ಪೊಯ್ಯಕಂಡ ಮಂಜೇಶ್ವರ್ ಅವರಿಗೆ ಕಾಸರಗೋಡು ಜಿಲ್ಲಾ ಅಗಸರಯಾನೆ ಮಡಿವಾಳರ ಸಂಘದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ನಮ್ಮಿ ದಶಮಾನೋತ್ಸವಕ್ಕೆ ಸವಿ ಊಟದ ಔತಣವನ್ನು ಮಾಡಿಕೊಟ್ಟಂತಹ
ಅಡಿಗೆ ಭಟ್ಟವರಿಗೂ ಕಾಸರಗೋಡು ಜಿಲ್ಲಾ ಸಂಘದ ಪರವಾಗಿ ಅನಂತ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದ ದಶಮಾನೋತ್ಸವಕ್ಕೆ ಇಷ್ಟು ಸಂಭ್ರಮದ ಆಚರಣೆಗೆ ಕಾರ್ಯಕರ್ತರಾದಂತಹ ನಮ್ಮ ಹಿರಿಯವರಾದಂಥ ಗೌರವ ಅಧ್ಯಕ್ಷರಾದಂಥ ಸಚ್ಚಿದಾನಂದ ಖಂಡೇರಿಯವರಿಗೆ ಕಾಸರಗೋಡು ಜಿಲ್ಲಾ ಅಗಸರೆ ಆನೆ ಮಡಿವಾಳ ಸಂಘದ ಪರವಾಗಿ ಅನಂತ ಧನ್ಯವಾದಗಳು. ನಮ್ಮ ಈ ದಶಮಾನೋತ್ಸವವು ಹೆಣ್ಮೆಕಜೆಯ ಪಂಚಾಯತ್ನಲ್ಲಿ ಎಲ್ಲ ರೀತಿಯಲ್ಲಿ ಸಹಕರಿಸಿದಂತಹ ಹೆಣ್ಮೆಕಜೆ ಪಂಚಾಯತ್ನ ಅಧ್ಯಕ್ಷರಾದಂಥ ವಿಠಲ್ ಸಾಲಿಯನ್ ಕಾಟೋಕೆ, ಕಾರ್ಯದರ್ಶಿ ರಾಘವ ಶ್ರೇಣಿ, ವಾಸು ನೀರ್ಚಾಲ್, ರಘು ನೀರ್ಚಾಲ್, ಯೋಗೇಶ್ ಖಂಡೇರಿ, ಸೂರಜ್ ಖಂಡೇರಿ, ರಜನಿ ಸುರೇಶ್ ಪೆರ್ಲಾ, ರಾಘವ ಎನ್ ಶೇಣಿ ಫ್ಯಾಮಿಲಿ, ಕೃಷ್ಣ ಶೇಣಿ ಎನ್ ಫ್ಯಾಮಿಲಿ, ಎಲ್ಲ ವಿಧ ಈ ಹೆಣ್ಮಕಜೆ ಪಂಚಾಯತ್ನ ಸದಸ್ಯರಿಗೆ ಕಾಸರಗೋಡು ಜಿಲ್ಲಾ ಅಗಸರೆ ಆನೆ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್.